ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, ಎಸ್ಡಿಎಂ ಕಾಲೇಜು ಉಜಿರೆ. ನಮಸ್ಕಾರ, ವಿಪುರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟೆ ಕಾಪಿಕಾಡ್. ನಾವು ಈ ದಿವಸ ಮತ್ತೆ ಕೊರೋನಾದ ಬಗ್ಗೆ, ಕೊರೋನಾ ಬಿ ಪಾಸಿಟಿವ್. ಕೊರೋನಾದ ಕಾಲದಲ್ಲಿ ಒಂದು ಲಾಕ್ಡೌನ್ ಟೈಮಲ್ಲಿ ಕೊರೋನಾ ಅಂತ ಹೇಳುವಾಗ ಎಲ್ಲರೂ ಭಯ ಆತಂಕಕ್ಕೆ ಒಳಗಾಗೋದು ಸಹಜ. ಅಂಥ ಸಂದರ್ಭದಲ್ಲಿ ನಾವು ಬಿ ಪಾಸಿಟಿವ್ ಕೊರೋನಾ ಪಾಸಿಟಿವ್ ಅಂತ ಹೇಳುವಾಗ ಒಂದಷ್ಟು ಆತಂಕಗಳು ಸಹಜವೇ. ಆದರೆ ನಾವು ಏನು ಹೇಳ್ತೇವೆ, ಬಿ ಪಾಸಿಟಿವ್ ಅಂತ ಅಂದರೆ ನಾವು ಧನಾತ್ಮಕವಾಗಿ ಚಿಂತನೆ ಮಾಡಬೇಕು, ಜೊತೆಗೆ ನಾವು ಧನಾತ್ಮಕವಾಗಿ ಕಾರ್ಯಗಳನ್ನು ಮಾಡಬೇಕು. ಈ ಒಂದು ಧನಾತ್ಮಕವಾಗಿ ಚಿಂತನೆ ಜೊತೆಗೆ ಧನಾತ್ಮಕವಾಗಿ ಕೆಲಸಗಳನ್ನು ಮಾಡ್ತಾ ಸಮಾಜದ ಜೊತೆಗೆ ನಮ್ಮ ವ್ಯವಸ್ಥೆಯ ಜೊತೆಗೆ ಕೆಲಸ ಮಾಡ್ತಾ ಇರುವಂಥ ಸಂಘ ಸಂಸ್ಥೆ ವ್ಯಕ್ತಿಗಳನ್ನು ನಾವು ಪ್ರತಿನಿತ್ಯವೂ ಮಾತಾಡಿಸ್ತಾ ಇದ್ದೇವೆ. ಅವರ ಕಾರ್ಯಚಟುವಟಿಕೆ, ಅವರು ಈ ಸಂಕಷ್ಟ, ಈ ದುರಿತ ಕಾಲದಲ್ಲಿ ಜನರಿಗೆ ನೀಡ್ತಾ ಇರುವಂಥ ಸೇವೆ, ವೈದ್ಯಕೀಯ ಸೇವೆ ಇರಬಹುದು ಅಥವಾ ರೇಷನ್ ಸೇವೆ ಇರಬಹುದು ಅಥವಾ ಇತರ ಯಾವುದೇ ಸೇವೆಗಳ ಬಗ್ಗೆ ಕೂಡ ಅವರು ಒಂದು ಧೈರ್ಯದಿಂದ ಮಾಡ್ತಾ ಇರೋ ಸೇವೆ. ಆ ಮೂಲಕ ನೋವಿನಲ್ಲಿರುವವರಿಗೆ ಅಥವಾ ಕಷ್ಟದಲ್ಲಿರುವವರಿಗೆ ಹೆಗಲು ಕೊಡ್ತಾ ಇರುವಂಥ ಜನ ಏನಿದ್ದಾರೆ, ಅವರು ಮಾಡ್ತಾ ಇರುವ ಧನಾತ್ಮಕ ಕೆಲಸಗಳನ್ನು ನಾವು ಈ ಒಂದು ಕಾರ್ಯಕ್ರಮದ ಮೂಲಕ ತೋರಿಸ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆಗೆ ಇಬ್ಬರು ಕಾಂಗ್ರೆಸ್ ಮುಖಂಡರು, ಯುವ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಮುಖಂಡರು ಇದ್ದಾರೆ. ಸುಹೇಲ್ ಖಂದಕ್ ಮತ್ತು ಶುಭೋದಯ ಆಳ್ವ ಅವರು. ಸುಹೇಲ್ ಖಂದಕ್ ಮತ್ತು ಶುಭೋದಯ ಆಳ್ವ ಅವರನ್ನು ನಾನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ. ಖಂದಕ್ ಅವರೇ. ಶುಭೋದಯ ಆಳ್ವರೇ. ಸುಹೇಲ್ ಖಂದಕ್ ಅವರು ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಯೂತ್ ಕಾಂಗ್ರೆಸ್ದು ಸ್ಟೇಟ್ ಜನರಲ್ ಸೆಕ್ರೆಟರಿ. ಅದೇ ರೀತಿಯಾಗಿ ಶುಭೋದಯ ಆಳ್ವ ಅವರು ಕಾಂಗ್ರೆಸ್ ಪಕ್ಷದ ಅಂಗಸಂಸ್ಥೆ ಆಗಿರುವಂಥ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆ, ಈ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾಗಿದ್ದಾರೆ. ಸೊ ಈ ಇಬ್ಬರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಜಿಲ್ಲೆಯಲ್ಲಿ ಈ ಒಂದು ಸಂಕಷ್ಟ ಕಾಲದಲ್ಲಿ ಜನರ ನಡುವೆ ಯಾವ ರೀತಿಯ ಕೆಲಸ ಮಾಡ್ತಾ ಉಂಟು, ಅವರ ವಾರ್ ರೂಮ್ ಯಾವ ರೀತಿ ಕೆಲಸ ಮಾಡ್ತಾ ಉಂಟು, ಸುಹೇಲ್ ಖಂದಕ್ ಅವರು ಯೂತ್ ಕಾಂಗ್ರೆಸ್ ಯಾವ ರೀತಿಯಲ್ಲಿ ಜನರ ಕಷ್ಟ ನೋವಿಗೆ ಸ್ಪಂದಿಸ್ತಾ ಉಂಟು, ಮತ್ತು ವೈಯಕ್ತಿಕವಾಗಿ ಸುಹೇಲ್ ಖಂದಕ್ ಅವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇವತ್ತು ನಾವು ಮಾತಾಡಲಿಕ್ಕಿದ್ದೇವೆ. ಜೊತೆಗೆ ಪಂಚಾಯತ್ ರಾಜ್ ಸಂಘಟನೆ ವತಿಯಿಂದ ಶುಭೋದಯ ಆಳ್ವರು ಮಾತಾಡ್ತಾರೆ. ನಾನು ಮಾತುಕತೆಯನ್ನು ಆರಂಭಿಸುವ ಆರಂಭದಲ್ಲೇ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಮತ್ತು ಸುಹೇಲ್ ಖಂದಕ್ ಅವರು ಮಾತಾಡ್ತಾರೆ ಅಂತ ಹೇಳುವಾಗ ಸ್ವಾಭಾವಿಕವಾಗಿ ನಿಮಗೆ ಕಳೆದ ವಾರದ ಘಟನೆಗಳು ನೆನಪಾಗಬಹುದು. ನೆನಪಾಗದೇ ಇದ್ದರೆ ನಾನು ನೆನಪು ಮಾಡ್ತೇನೆ. ಯಾಕಂತ ಹೇಳಿದ್ರೆ ಒಂದಷ್ಟು ವಿಚಾರಗಳನ್ನು ಈ ಹಿನ್ನೆಲೆಯಲ್ಲಿ ಸುಹೇಲ್ ಖಂದಕ್ ಅವರು ಕೂಡ ಮಾತನಾಡಬೇಕಾಗಿದೆ. ಸುಹೇಲ್ ಖಂದಕ್ ಅವರು ಒಬ್ಬ ಕೊರೋನಾ ವಾರಿಯರ್ ಆಗಿ ಅಥವಾ ಯೂತ್ ಕಾಂಗ್ರೆಸ್ನ ಅವರ ವಾರ್ ರೂಮ್ನ ಒಬ್ಬ ಪ್ರಮುಖ ಸಂಘಟಕನಾಗಿ ಕಳೆದ 1.5 ತಿಂಗಳಿಂದ ಈ ಒಂದು ಕೊರೋನಾ ಪೀಡಿತರ ಅಥವಾ ಸಂಕಷ್ಟದಲ್ಲಿರುವ ಜನರ ನಡುವೆ ರಾತ್ರಿ ಹಗಲು ಓಡಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರ ಮೇಲೆ ಆರೋಪ ಬಂತು, ಅರೆಸ್ಟ್ ಕೂಡ ಆಗುವಂಥ ಸನ್ನಿವೇಶ ಎದುರಾಯಿತು. ಮತ್ತೆ ಬಿಡುಗಡೆ ಕೂಡ ಆಯಿತು. ಯಾವ ಹಿನ್ನೆಲೆ ಆಯಿತು, ಯಾವ ಕಾರಣಕ್ಕಾಗಿ ಆಯಿತು, ಈ ಎಲ್ಲ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಮಾತನಾಡಿಸಿ ಆನಂತರ ಅವರ ಯೂತ್ ಕಾಂಗ್ರೆಸ್ನ ವಾರ್ ರೂಮ್ ಜನರ ನಡುವೆ ಯಾವ ರೀತಿ ಕೆಲಸ ಮಾಡ್ತಾ ಉಂಟು ಅನ್ನೋದನ್ನು ನಾವು ಮಾತಾಡಲಿಕ್ಕಿದ್ದೇವೆ. ಶುಭೋದಯ ಆಳ್ವರು ಕೂಡ ಸಾಥ್ ನೀಡಲಿಕ್ಕಿದ್ದಾರೆ. ಇದು ಸುಹೇಲ್ ಖಂದಕ್ ಅವರೇ, ಕಳೆದ ವಾರ ನಡೆದಂಥ ನಿಮ್ಮನ್ನು ಕೊರೋನಾ ವಾರಿಯರನ್ನೇ ಅರೆಸ್ಟ್ ಮಾಡುವಂಥ ಪ್ರಸಂಗ ನಮ್ಮ ಜಿಲ್ಲೆಯಲ್ಲಿ ನಡೆಯಿತು. ನಿಮ್ಮನ್ನೇ ಅರೆಸ್ಟ್ ಆಗುವಂಥ ಪರಿಸ್ಥಿತಿ ಕೂಡ ಬಂತು. ಯಾಕೆ ಬಂತು, ಏನು ಕಾರಣ, ಏನು ಹೇಳಲಿಕ್ಕೆ ನೀವು ಬಯಸ್ತೀರಿ? ಇಲ್ಲಿ ಒಂದು ವಿಚಾರ ಸೀರಿಯಸ್ ಆಗಿರುವಂಥ ಮ್ಯಾಟ್ರ್ ಏನಂತ ನಾನು ಈ ಮಧ್ಯೆ ನೀವು ಮೊನ್ನೆ ಮಾತನಾಡ್ತಾ ಇರುವಂಥ ವಿಜುವಲ್ ಅನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೇನೆ. ಮಾತಾಡಿ ಸರ್. ಇಲ್ಲಿ ನೋಡಿ, ಪೇಷಂಟ್ ಪಾರ್ಟಿ ಹಾಸ್ಪಿಟಲ್ಗೆ ಯಾರು ಬರಲಿಕ್ಕೆ ಇಚ್ಛೆ ಪಟ್ಟು ಬರುವುದಲ್ಲ. ಹೌದು, ಯಾರಿಗೂ ಹಾಸ್ಪಿಟಲಲ್ಲಿ ಬಂದು ಟ್ರೀಟ್ಮೆಂಟ್ ತೆಗಿಬೇಕು, ಇಷ್ಟು ದೊಡ್ಡ ಬಿಲ್ ಆಗಬೇಕಂತೂ ಯಾರು ಭಾವಿಸುದು ಕೂಡ ಇಲ್ಲ. ಖಂಡಿತ ಕೊರೋನಾ ಅಂತ ಹೇಳೋ ತಕ್ಷಣ ಯಾರು ಕೂಡ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಬಯಸುವುದಿಲ್ಲ. ಸೊ ಇಲ್ಲಿ ಏನಾಗ್ತಾ ಇದೆ, ಬಿಲ್ ನೋಡಿಯೇ ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾರೆ ಅಂತ ಹೇಳುವಂತ ಮಾತು ಕೂಡ ಜನ ಮಾತಾಡ್ತಾರೆ ಆ ರೀತಿಯಾಗಿ. ಸೊ ಇಲ್ಲಿ ನಾವು ಯಾವುದೇ ಒಂದು ಪೇಷಂಟ್ ಡೆತ್ ಆದಾಗ ಅಥವಾ ಸೀರಿಯಸ್ ಇಶ್ಯೂ ಆಗಿರುವಾಗ ನಾವು ಹೋಗಿ ಅದರಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಅನ್ನು ತೋರಿಸಿಕೊಡ್ತೇವೆ. ಯಾಕಂತ ಹೇಳಿದ್ರೆ ಜನರ ವಾಯ್ಸ್ ಆಗುವುದು ನಮ್ಮ ದೊಡ್ಡ ಒಂದು ಮುಖ್ಯ. ಇದು ಈ ಜನರಿಗೆ ಆಗುವಂತ ಸಮಸ್ಯೆ ಬಗ್ಗೆ ನಾವು ಮಾತಾಡದಿದ್ರೆ ಮತ್ತೆ ಯಾರು ಮಾತಾಡ್ತಾರೆ? ಸೊ
ಸೊ ಇಂಥ ಒಂದು ಎರಡು ಸನ್ನಿವೇಶದಲ್ಲಿ ನಮ್ಮ ಸೀರಿಯಸ್ ಇನ್ವಾಲ್ವ್ಮೆಂಟ್ ಆದಾಗ ಇದು ಈ ಯಾವುದು ಮೆಡಿಕಲ್ ಮಾಫಿಯಾ ಅಂತ ಹೇಳ್ತೇವೆ, ಹಾಸ್ಪಿಟಲ್ ಮಾಫಿಯಾ ಅಂತೇಳಿ ಅವರು ಇದು ಅವರಿಗೆ ಇದು ಆಗಲಿಲ್ಲ, ಆದ್ದರಿಂದ ನಮ್ಮ ವಿರುದ್ಧ ಇಂಥ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಇದು ನಾನಂತ ಅಲ್ಲ, ಎಲ್ಲಿ ಈ ಸೋಷಿಯಲ್ ಫೀಲ್ಡಲ್ಲಿ ಯಾರು ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಎಲ್ಲ ಹೀಗೆ ಪೊಲೀಸ್ ಕೇಸ್ ಕೊಟ್ಟು ಅವರನ್ನು ಬಂಧಿಸುವಂಥ ಕೆಲಸಕ್ಕೆ ಈ ಒಂದು ವ್ಯವಸ್ಥೆ ಕೆಲಸ ಮಾಡ್ತಾ ಇದೆ. ಸೊ ಎಸ್ ಖಂಡಿತವಾಗಿ ಅದು ಅನೇಕ ಭಾಗಗಳಲ್ಲಿ ನಡೆದಿದೆ. ಎಸ್, ಮಂಗಳೂರಲ್ಲಂತೂ ನಾವು ನಿರೀಕ್ಷೆ ಮಾಡಿರಲಿಲ್ಲ ಬುದ್ಧಿವಂತರ ಜಿಲ್ಲೆಯಲ್ಲಿ ಈ ರೀತಿಯಲ್ಲಿ ಆಗುತ್ತೆ ಅಂತ. ಎಸ್, ಹೇಳಿ ಸುಹೇಲ್ ಅವರೇ, ಎಲ್ಲಿಂದ ಆರಂಭವಾಯಿತು ಅಂತ, ಯಾವ ಪ್ರಕರಣ, ಯಾವ ಘಟನೆಯಿಂದ ಇದು? ಇದರಲ್ಲಿ ಎರಡು ಪ್ರಮುಖ ಪ್ರಕರಣಗಳಿವೆ ಸರ್. ಒಂದು, ಒಬ್ಬ ಗರ್ಭಿಣಿ ಯುವತಿ ಜಾಸ್ಮಿನ್ ಅಂತ ಹೇಳುವ ಒಂದು ಹೆಂಗಸು, ತಾವು ನೋಡಿರ್ಬೋದು, ಈಗ ಇದು ನ್ಯಾಷನಲ್ ಟ್ರೆಂಡ್ ಆಗಿ ನಡೀತಾ ಇದೆ, ಟ್ವಿಟ್ಟರ್ ಅಲ್ಲಿ ಕೂಡ ಅಭಿಯಾನ ನಡೀತಾ ಇದೆ. ಆ ಯುವತಿಯ ಕೇಸನ್ನು ಕೂಡ ಫಸ್ಟ್ ಅಟೆಂಡ್ ಮಾಡಿದದ್ದು ನಾನು. ಅವರು ಏನಾಗಿತ್ತು ಅವರಿಗೆ, ಏನು ಸಮಸ್ಯೆ ಬಂದಿತ್ತು? ಅವರು ಸೀರಿಯಸ್ ಪ್ರೆಗ್ನೆಂಟ್, ಶಿ ವಾಸ್ 8 months ಪ್ರೆಗ್ನೆಂಟ್, ಅಗೇನ್ ಕೊರೋನಾ ಪಾಸಿಟಿವ್ ಆಗಿದ್ರು. ಅವರು ಪ್ರಿಯಾ ಬಲ್ಲಾಲ್ ಎಂಬ ಒಂದು ಮಂಗಳೂರಿನ ಖ್ಯಾತ ವೈದ್ಯರ ಅಂಡರಲ್ಲಿ ಟ್ರೀಟ್ಮೆಂಟ್ಗೆ ದಾಖಲಾಗಿದ್ದವರು. ಅವರಿಗೆ ಮುಂಚಿನ ದಿನ ಅವರು ಸಿಟಿ ಹಾಸ್ಪಿಟಲ್ಗೆ ಹೋದರು, ಅಲ್ಲಿ ಟ್ರೀಟ್ಮೆಂಟ್ ತೆಗೊಳ್ಳಿಕ್ಕೆ ಆಗಲಿಲ್ಲ, ರಿಟರ್ನ್ ಹೋದರು. ಶಿ ವಾಸ್ ಎ ಕೊರೋನಾ ಪಾಸಿಟಿವ್, ಅಗೇನ್ 8 months ಕ್ಯಾರಿ ಬೇಬಿ ಇತ್ತು ಅವರಿಗೆ. ಅಲ್ಲಿ ಟ್ರೀಟ್ಮೆಂಟ್ ಆಗಲಿಲ್ಲ. ಮರುದಿನ ಅವರು ನಗರದ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಹೋಗ್ತಾರೆ, ಅವರಿಗೆ ಅಲ್ಲಿ ಟ್ರೀಟ್ಮೆಂಟ್ ಕೊಡಲಾಗುವುದಿಲ್ಲ. ಎಗೇನ್ ಯಾವುದು ಈ ಡಾಕ್ಟರ್ಸ್ ಇದ್ದಾರೆ, ಪ್ರಿಯಾ ಬಳ್ಳಲ್ ಆಗಲಿ, ಡಾಕ್ಟರ್ ಮುರಳಿ ಅವರಾಗಲಿ, ಅವರನ್ನು ಕನ್ಸಲ್ಟ್ ಮಾಡಿದಾಗ ಅವರು ಇವರಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ರೆಡಿ ಆಗುವುದಿಲ್ಲ. ಬೀಯಿಂಗ್ ಏನ್ ಅವರ ಸ್ವಂತ ಈ ಡಾಕ್ಟರ್ ಅವರ ಪೇಷಂಟ್ ಆಗಿ ಕೂಡ ಅವರು ಇದನ್ನು ಡಿನೈ ಮಾಡ್ತಾರೆ, ಚಿಕಿತ್ಸೆಯನ್ನು ಡಿನೈ ಮಾಡ್ತಾರೆ. ಬೇರೆ ಹಾಸ್ಪಿಟಲ್ಗೆ ಹೋದಾಗ ಅವರಿಗೆ ಚಿಕಿತ್ಸೆ ಕೊಡದಾಗೆ ತಮ್ಮ ಪ್ರಭಾವವನ್ನು ಬೀರ್ತಾರೆ. ಅಗೇನ್ ಈ ವಿಚಾರದಲ್ಲಿ ಮುಂದುವರಿದ ಭಾಗವಾಗಿ ಪೇಷಂಟ್ ಪಾರ್ಟಿಯವರು ಗಲಾಟೆ ಮಾಡಿದ್ದಾರೆ ಅಂತ ಕೇಸ್ ಆಗ್ತದೆ, ನನ್ನ ಹೆಸರು ಕೂಡ ಅದರಲ್ಲಿ ಬರ್ತದೆ, ಕೆಲವು ಅರೆಸ್ಟ್ಗಳು ಕೂಡ ಆಗ್ತದೆ ಪೊಲೀಸರ ವತಿಯಿಂದ. ನಾನು ಕೇಳ್ತಾ ಇರೋದು, ಈ ಒಂದು ವ್ಯವಸ್ಥೆಯಲ್ಲಿ ಡಾಕ್ಟರ್ಸ್ ಮಾತ್ರ ಕೊರೋನಾ ವಾರಿಯರ್ಸಾ? ಜನರ ಬಗ್ಗೆ ಅನುಕಂಪ ಕಾಳಜಿ ಇರುವ ಈ ವ್ಯವಸ್ಥೆಗೆ ಯಾಕೆ ಇದನ್ನು ಅರ್ಥ ಮಾಡಲಿಕ್ಕೆ ಆಗುವುದಿಲ್ಲ? ಇಲ್ಲಿ ಸೀರಿಯಸ್ ಇಶ್ಯೂ ಏನಂತ ಹೇಳಿದರೆ, ಜನರು ಕಂಪ್ಲೇಂಟ್ ಕೊಟ್ಟರೆ ಅದು ದಾಖಲಾಗುವುದಿಲ್ಲ. ಅದೇ ಪೊಲೀಸರು, ಇವರು ಡಾಕ್ಟರ್ಸ್ ಅವರು IMM ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ತನ್ನ ಪ್ರಭಾವವನ್ನು ಬಳಸಿ ಡಾಕ್ಟರ್ಗಳ ಮೇಲೆ ಒತ್ತಡವನ್ನು ಹೇರಿಕೊಂಡು ಕೇಸ್ ಕೊಡಲಿಕ್ಕೆ ತಯಾರಾಗ್ತದೆ, ಕೇಸ್ ರೆಡಿ ಆಗ್ತದೆ, ಬಂಧನ ಆಗ್ತದೆ. ನಾನಿಲ್ಲಿ ಈ ಒಂದು ಪಾರದರ್ಶಕ ವ್ಯವಸ್ಥೆಯ ಬಗ್ಗೆ ನಾವು ಯಾವುದು ಮಾತಾಡ್ತೇವೆ ಅದರ ಕ್ವಶನ್ ಮಾರ್ಕನ್ನು ಕೇಳಲಿಕ್ಕೆ ತಮ್ಮ ಮೂಲಕ ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿ ಇಂಡಿಯಾನ ಹಾಸ್ಪಿಟಲಲ್ಲಿ ಒಂದು ಸಮಸ್ಯೆ ಆಯಿತು. 9 ಲಕ್ಷ 10 ಲಕ್ಷ ಬಿಲ್ ಮಾಡಿ ಒಂದು ತಾಯಿ ತೀರಿ ಹೋದ್ರು, ಅದೇ ಫ್ಯಾಮಿಲಿದ್ದು. ಅವರು 9 ಲಕ್ಷ ಬಿಲ್ ಕಟ್ಟಿದ್ರು, 4 ದಿನ ಬಿಟ್ಟು ಮಗನ ಡೆತ್ ಆಗ್ತದೆ. ಅಲ್ಲಿ ಒಂದೇ ಫ್ಯಾಮಿಲಿದು. ತಾವು ಅರ್ಥ ಮಾಡಿಕೊಳ್ಬೇಕು ಸರ್, ಅವರ ಮನಸ್ಥಿತಿ, ಆ ಫ್ಯಾಮಿಲಿಯ ಮನಸ್ಥಿತಿ ಯಾವ ರೀತಿ ಇರ್ಬೋದು. ಇವರು ಅದು ಕೂಡ ಈ ಆಸ್ಪತ್ರೆಗೆ ಆಲ್ರೆಡಿ 9 ಲಕ್ಷ ಪ್ಲಸ್ 6 ಲಕ್ಷ 15 ಲಕ್ಷ ಕಟ್ಟಿದ್ದಾರೆ. ಇನ್ನೊಂದು 4.5 ಲಕ್ಷ 5 ಲಕ್ಷ ರೂಪಾಯಿ ಕಟ್ಟಲಿಕ್ಕೆ ಉಂಟು. 1 ಲಕ್ಷ ಕಟ್ಟಿ ಬಾಡಿ ಕೊಡಿ, ನಾಳೆ ಬಂದು ಕಟ್ತೇನೆ ಅಂತ ಹೇಳ್ತಾರೆ. ಇವರು ಒಪ್ಪಲಿಕ್ಕೆ ರೆಡಿ ಇಲ್ಲ. ಅಲ್ಲಿ ಇದ್ದಂತ PR ಒಬ್ಬರಿದ್ರು, ಜಾರ್ಜ್ ಅಂತ ಹೇಳಿ. ನಾವು ಅವರ ಹತ್ರ ಮಾತಾಡಿದಾಗ ಅವರು ಹೇಳಿ, ನಿಮ್ಮ ಜೊತೆಗೆ ಯಾರೆಲ್ಲ ಇದ್ರು? ನನ್ನ ಜೊತೆಗೆ ನಾನು ಮತ್ತೆ ನಮ್ಮ ಒಂದಿಬ್ಬರು ಬೇಕಾದಂತ ಕಾರ್ಯಕರ್ತರು ಇದ್ರು. ಬೇರೆ ಜಾಸ್ತಿ ಯಾರು ಇರಲಿಲ್ಲ. ಪೇಷಂಟ್ ಪಾರ್ಟಿ ಇದ್ದದ್ದು, ರೆಸ್ಪಾನ್ಸಿಬಲ್ ಆಗಿ ನಾನು ಇದ್ದದಲ್ಲಿ. ನಾನು ಅವರ ಹತ್ರ ಮಾತಾಡಿ ಯಾವ ರೀತಿ ನಾವು ಬೇರೆ ಆಸ್ಪತ್ರೆಗಳಲ್ಲಿ ನಮಗೆ ಸ್ಪಂದನೆ ಸಿಗ್ತದೆ ಅದೇ ರೀತಿ ನಮಗೆ ನಾವು ಅಲ್ಲಿ ಮಾತಾಡಿದ್ದೇವೆ. ಅವರಿಗೆ ನಾವು ಹೇಳಿದಾಗ MD ಅವರ ಹತ್ರ ಮಾತಾಡಬೇಕು ಅಂತ ಹೇಳಿದ್ರು. ನಾವು MDಗೆ ಫೋನ್ ಮಾಡಿದ್ದೇವೆ. ಪೇಷಂಟ್ ಪಾರ್ಟಿ ಫೋನ್ ತೆಗಿಲಿಲ್ಲ. ಎಗೇನ್ ಅಲ್ಲಿದ್ದ PRಗೆ ಹೇಳಿದ್ರು, ನಮಗೆ ರೆಸ್ಪಾನ್ಸ್ ಸಿಗ್ತಾ ಇಲ್ಲ, ಯು ಆರ್ ದ ರೆಸ್ಪಾನ್ಸಿಬಲ್ ಪರ್ಸನ್, ಮಾತಾಡಿ ಅಂತ. ಉಡಾಫೆ ಉತ್ತರ ಕೊಡ್ತಾ ಇದ್ದಾರೆ, MD ಫೋನ್ ತೆಗೆಯುವುದಿಲ್ಲ ಅಂತ ಹೇಳಿ. ಸೊ MD ಅವರ ಫೋನ್ ತೆಗೆದಿದ್ರೆ ಮತ್ತೆ ಯಾರ ಫೋನ್ ತೆಗಿಬೇಕು? ಸೊ ಅಲ್ಲಿಂದ ಶುರು ಆದದ್ದು ಮಾತುಕತೆ ಆಗಿದ್ದು. ನಾವು ಸ್ವಲ್ಪ ಜೋರಲ್ಲಿ ಮಾತಾಡಿದ್ದು ಹೌದು, ಸನ್ನಿವೇಶ ಸಂದರ್ಭದಲ್ಲಿ ತಾಯಿ ಮೃತಪಟ್ಟಿರ್ತಾರೆ, ಮತ್ತೊಂದೆರಡು ದಿವಸ ಆಗುವಾಗ ಮಗ ಮೃತಪಟ್ಟಿರ್ತಾನೆ. ಸ್ವಾಭಾವಿಕವಾಗಿ ಮತ್ತೆ ಇವರು ಗಲಾಟೆ ಮಾಡಿದ್ರ ಸರ್? ಯಾರಿಗಾದ್ರೂ ಹೊಡೆದಿದ್ರ ನೀವು? ಒಂದು ನಿಮಿಷ ಸರ್, ನೀವು ಮೀಡಿಯಾದಲ್ಲಿ ಈ ಕ್ವಶನ್ ಕೇಳುವಾಗ ನಾನು ಎಲ್ಲ ಜಿಲ್ಲೆಯ ಜನತೆಗೆ ಕೇಳಲಿಕ್ಕೆ ಬಯಸ್ತೇನೆ. ಇಂಡಿಯಾನ ಹಾಸ್ಪಿಟಲ್ ಎಂಬುದೊಂದು ಸಾಧಾರಣ ಆಸ್ಪತ್ರೆ ಅಲ್ಲ. ಕಾಲಡಿಯಲ್ಲಿ ಕೈ ಅಡಿಯಲ್ಲಿ CC ಕ್ಯಾಮರಾಗಳಿವೆ. ಎಲ್ಲಿಂದ ಒಬ್ಬ ಹೋದ್ದು ಎಲ್ಲಿಂದ ಹೊರಗೆ ಬರ್ತಾನೆ ಅಂತ ಹೇಳಿ ಅವರು ರೆಕಾರ್ಡ್ ಪಿನ್ ಟು ಪಾಯಿಂಟ್ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಅವರದ್ರಲ್ಲಿ ಕೊಟ್ಟಿದ್ದಾರೆ, ICUಗೆ ನುಗ್ಗಿದ್ದಾರೆ, ಲೇಡಿ ಡಾಕ್ಟರ್ ಜೊತೆ ಅನುಚಿತವಾಗಿ ವರ್ತಿಸಿ ಕೈ ಮಾಡಿದ್ದಾರೆ. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಎಲ್ಲಿ ಯಾವ ICUಗೆ ನಾನು ನುಗ್ಗಿದ್ದೇನೆ ತೋರಿಸಿ. ಇನ್ನು ನಾನು ಯಾವ ಲೇಡಿ ಡಾಕ್ಟರ್ ಜೊತೆ ಅನುಚಿತವಾಗಿ ವರ್ತಿಸಿದ್ದೇನೆ ತಾವು ಪ್ರೂವ್ ಮಾಡಿ. ಇವತ್ತಿನಿಂದ ಸಮಾಜ ಸೇವೆಯನ್ನು ಬಿಟ್ಟು ಮನೆಯಲ್ಲಿ ಕೂತ್ಕೊಳ್ತೇನೆ. ಸೊ ನಮ್ಮ ವಾಯ್ಸ್ ಅನ್ನು ಸರ್ಪ್ರೆಸ್ ಮಾಡುವ ನಿಮ್ಮ ಕಾರ್ಯತಂತ್ರ ನಡೆಯುವುದಿಲ್ಲ. ಈಗ ಸೋಯಲ್ ಅವರೇ, ಮತ್ತೆ ಯಾವಾಗ ಇದು ನಿಮ್ಮ ಮೇಲೆ ಪ್ರಕರಣ ದಾಖಲಾಯಿತು? ಈ ಒಂದು ಘಟನೆಗೆ ಸಂಬಂಧಪಟ್ಟಾಗಿ ಅದೇ ದಿವಸನ, ಆ ನಂತರನ? 2 ದಿವಸ ಬಿಟ್ಟು ಸ್ಟೇಷನ್, ನಮ್ಮ ಗರುಡಿ ಸ್ಟೇಷನ್ ಇಂದ ನನಗೆ ಫೋನ್ ಬಂತು, ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ತಾವು ಬರಬೇಕಂತ ಹೇಳಿ.
ನಾನು ಅದೇ ಸಂಜೆ ಹೋಗಿದ್ದೇನೆ. ಸಂಜೆ ಹೋಗಿ ಇನ್ಸ್ಪೆಕ್ಟರ್ ಅವರನ್ನು ಭೇಟಿ ಮಾಡಿ ನನ್ನ ಹತ್ರ ಕೇಳಿದ್ದಕ್ಕೆಲ್ಲ ನಾನು ಅವರಿಗೆ ವಿವರಣೆಯನ್ನು ಕೊಟ್ಟಿದ್ದೇನೆ. ನನ್ನ ಮುಚ್ಚಳಿಕೆಯನ್ನು ಬರೆದಿದ್ದಾರೆ. ಪೇಷಂಟ್ ಪಾರ್ಟಿ ಬಂದು ಕ್ಲಿಯರ್ ಮಾಡುವುದಕ್ಕೆ ನಿಮ್ಮ ಏನು ಇದಿಲ್ಲ, ಅಭ್ಯಂತರ ಇಲ್ಲ ಅಂತ ಕೇಳಿದ್ದಕ್ಕೆ ನಾನು ಹೇಳಿದೆ, ಇಟ್ ಇಸ್ ನನ್ನ ಏನು ಅಭ್ಯಂತರ ಯಾಕೆ ಇರಬೇಕು, ನಿಮ್ಮ ಲೆಕ್ಕಾಚಾರ ನಿಮ್ದು, ಅದರಲ್ಲಿ ಏನಾದರೂ ನೀವು ಕನ್ಸೆಷನ್ ಮಾಡೋದ್ರೆ ಮಾಡಿ, ಕ್ಲಿಯರ್ ಮಾಡಿ ಅಂತ ಹೇಳಿ ಬಂದಿದ್ದೇನೆ ಬರೆದು ಕೊಟ್ಟು. ಇದು ಆದ ನಂತರ 10-15 ದಿನಗಳ ನಂತರ ಇನ್ನೊಂದು ಹೊಸ ತಿರುವು ಪಡೀತದೆ. ಇಲ್ಲಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ 15 ದಿವಸದ ನಂತರ ಇವರು ಪ್ರೆಸ್ ಮೀಟ್ ಮಾಡ್ತಾರೆ. ಮೆಡಿಕಲ್ ಅಸೋಸಿಯೇಷನ್ ಅವರು ಪ್ರೆಸ್ ಮಾಡಿ, ನಾವು ಇಲ್ಲಿ ನಮ್ಮ ಅಥೇನಾ ಹಾಸ್ಪಿಟಲ್ ಅಲ್ಲಿ ನಡೆದ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಲಿಂಕ್ ಮಾಡ್ತಾರೆ, ನನ್ನನ್ನು ಸುಮ್ಮನೆ ಸಿಲುಕಿಸ್ತಾರೆ. ಯಾಕಂತ ಹೇಳಿದ್ರೆ ಸರ್, ಇದರಲ್ಲಿ ಒಂದು ಈಸಿ ಪಾಯಿಂಟ್ ಹೇಳ್ತಾ ಇದ್ದೇನೆ. ಇಲ್ಲಿ ಸಮಾಜ ಸೇವೆಯಲ್ಲಿ ಈಗ ನಮಗೆ ಕಾಣ್ತಾ ಇರುವ ಯುವಕರು, ಇವರು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಎಂಬುದನ್ನು ತಾವು ಬಹಳಷ್ಟು ತಿಳಿದುಕೊಂಡಿದ್ದೀರಿ. ಅನೇಕ ಸಂಘಟನೆಯವರು, ಅದರಲ್ಲಿ ನಾನು ಕಾಂಗ್ರೆಸ್ ಅಂತ ಹೇಳಿದಲ್ಲ, ಎಲ್ಲ ಸಂಘಟನೆಯವರು, ಬಿಜೆಪಿ, ಬಜರಂಗ ದಳ, ಡಿವೈಎಫ್ಐ ಭಾರಿ 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 ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ಮಂದಿ ಈ ಸ್ಟುಡಿಯೋದಲ್ಲಿ ಬಂದು ಮಾತಾಡಿದ್ದಾರೆ ಕೂಡ. ಸೊ ಇವರು ಉಂಟು ಡೇ ಟು ಡೇ, ಏನು ಪ್ರತಿನಿತ್ಯನೂ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಕೆಲಸಗಳೆಲ್ಲ ಕಾಣಿಸ್ತಾ ಉಂಟು. ಸೊ ಇಂತಹ ಕೆಲಸಗಳನ್ನು ಮಾಡುವಾಗ ಪ್ರಥಮವಾಗಿ ರೋಗಿಗೆ ಅವರ ಪಾರ್ಟಿಗೆ ಒಂದು ವಾಯ್ಸ್ ಆಗುವಂಥ ವ್ಯವಸ್ಥೆ ನಮ್ಮಲ್ಲಿರೋದು, ಅವರಿಗೆ ಇಮಿಡಿಯೇಟ್ ಸ್ಪಂದನೆ ಕೊಡೋದು. ನಮ್ಮಲ್ಲಿರುವಂಥ ಆ್ಯಂಬುಲೆನ್ಸ್ ವ್ಯವಸ್ಥೆ ಆಗಲಿ, ಹಾಸ್ಪಿಟಲ್ ವ್ಯವಸ್ಥೆ ಆಗಲಿ, ರೋಗಿಗಳಿಗೆ ಊಟೋಪಚಾರದ ವ್ಯವಸ್ಥೆ ಆಗಲಿ, ಅನಂತರ ಅವರ ಡಿಸ್ಚಾರ್ಜ್ ವ್ಯವಸ್ಥೆ ಆಗಲಿ, ಮನೆಗೆ ಮುಟ್ಟಿಸುವ ವ್ಯವಸ್ಥೆ ಆಗಲಿ, ಬರಿಯಲ್ ವ್ಯವಸ್ಥೆ ಆಗಲಿ, ಶವ ಸಂಸ್ಕಾರ ಮಾಡುವ ವ್ಯವಸ್ಥೆ ಆಗಲಿ, ಎಲ್ಲದಕ್ಕೆ ನಾವು ಸೂಕ್ತವಾಗಿ ಸ್ಪಂದಿಸಿದ್ದೇವೆ. ಇದು ಕೆಲವು ಈ ಹಾಸ್ಪಿಟಲ್ ಮಾಫಿಯಾಗಳಿಗೆ ಕಾಣಲಿಕ್ಕೆ ಆಗ್ತಾ ಇಲ್ಲ. ನಾನೊಂದು ಚಿಕ್ಕ ವಿಚಾರವನ್ನು ಹೇಳ್ತೇವೆ. ನಾವು ಪ್ರಥಮವಾಗಿ ಆಂಬ್ಯುಲೆನ್ಸ್ ಸೇವೆಯನ್ನು ವ್ಯವಸ್ಥೆ ಮಾಡಿ, ನೀವು ಹೇಳೋ ಪ್ರಕಾರ ಇನ್ನೂ ಒಂದಷ್ಟು ಜನರ ಮೇಲೆ ಕೇಸ್ ಬೀಳೋ ಸಾಧ್ಯತೆಗಳಿದಾವೆ. 100% ಇದೆ ಸರ್, 100% ಇದೆ. ನೋಡಿ, ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಇದೆ ಇಲ್ಲಿಂದ ಮಂಗಳೂರಿನ ಇಂದಿರಾ ಹಾಸ್ಪಿಟಲ್ ಇಂದ ಫಾದರ್ ಮುಲ್ಲರ್ಸ್ ಹಾಸ್ಪಿಟಲ್ಗೆ ಇರುವ ದೂರ 1 ಕಿಲೋಮೀಟರ್ಗೂ ಕಡಿಮೆ. ಇಲ್ಲಿಂದ ಖಾಸಗಿ ಆಂಬ್ಯುಲೆನ್ಸ್ಗಳು ಚಾರ್ಜ್ ಮಾಡುವಂಥದ್ದು 1,500ದಿಂದ ಕೊರೋನಾ ಪೇಷಂಟ್ಗೆ 2,000ವರೆಗೆ ಪ್ರೈವೇಟ್ ಆಂಬ್ಯುಲೆನ್ಸ್ಗಳು. ಸರ್ಕಾರ ಸಾವಿರಾರು ಆಂಬ್ಯುಲೆನ್ಸ್ಗಳನ್ನು ಕ್ರಿಯೇಟ್ ಮಾಡಿ ಹಾಕಿದೆ. ಎಲ್ಲಿ ಉಂಟು? ನಾವು ಫ್ರೀ ಆಂಬ್ಯುಲೆನ್ಸ್ ಸರ್ವಿಸ್ ಕೊಡ್ತಾ ಇದ್ದೇವೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1 ರೂಪಾಯಿ ತೆಗೆದ ನಿದರ್ಶನ ಇಲ್ಲ. ಸೊ ಜನರನ್ನು ದೋಚುವ ವ್ಯವಸ್ಥೆ ಅಲ್ಲಿಂದ ಶುರು ಆಗ್ತದೆ. ಪೇಷಂಟ್ ಯಾವಾಗ ಬಂದು ಹಾಸ್ಪಿಟಲ್ಗೆ ಆಂಬ್ಯುಲೆನ್ಸ್ಗೆ ಹತ್ತಾನೆ, ಅಲ್ಲಿಂದ ಹಿಡಿದು ಗಾಡಿ ಊಂದುವುದರಿಂದ ಹಿಡಿದು ಪೇಷಂಟ್ ಅಡ್ಮಿಟ್ ಆಗಿ ಒಳಗೆ ಹೋಗಿ ಸೇರುವವರೆಗಿಂದ ಹಿಡಿದು ಡಿಸ್ಚಾರ್ಜ್ ಆಗಿ ಬಿಲ್ ಕಟ್ಟುವವರೆಗೆ ಒಂದು ಅವ್ಯವಹಾರ ನಡೀತದೆ. ಇದು ದೊಡ್ಡ ಒಂದು ವ್ಯವಸ್ಥೆ ಮಾಫಿಯಾ. ಇದರ ಬಗ್ಗೆ ಮೀಡಿಯಾ ಹೈಲೈಟ್ ಮಾಡಬೇಕು, ಇವರನ್ನು ಅನಾವರಣಗೊಳಿಸುವ ಕೆಲಸವನ್ನು ಮಾಡಬೇಕು. ಈಗ 10-15 ದಿವಸಗಳ ನಂತರ ನಿಮ್ಮ ಮೇಲೆ ಪ್ರಕರಣ ದಾಖಲಾಯಿತು, ನಿಮ್ಮನ್ನು ಅರೆಸ್ಟ್ ಕೂಡ ಆಯಿತು. ಮತ್ತೆ ಏನು ಹೇಳಿದರು? ಈಗ ನೀವು ಆಸ್ಪತ್ರೆ ಹತ್ರ ಕೇಳಲಿಲ್ವಾ? 15 ದಿವಸ ನೀವು ಏನು ಈ ಘಟನೆ ಬಗ್ಗೆ ಸೈಲೆಂಟ್ ಇದ್ದವರು ಈಗ ಮತ್ತೆ ನನ್ನನ್ನು ಅರೆಸ್ಟ್ ಮಾಡುವಾಗೆಲ್ಲ ಯಾಕೆ, ಏನಾಯಿತು ಅಂತ? ಈ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿದ ನಂತರದ ಸಂದರ್ಭದಲ್ಲಿ ಸರ್ ನಮ್ಮೊಟ್ಟಿಗೆ ಅಲ್ಲಿ ಇದ್ದರು. ಅವರಿಗೆ ಇದರ ಬಗ್ಗೆ ಕಂಪ್ಲೀಟ್ ಪಿಕ್ಚರ್ ಕೂಡ ಇದೆ. ಪ್ರಥಮವಾಗಿ ಒಂದು ಮುಚ್ಚಳಿಕೆ ಬರೆದು ಬಿಟ್ಟಂಥ ಕೇಸನ್ನು ಪುನಃ ಜೀವಗೊಳಿಸುವಂಥ ವ್ಯವಸ್ಥೆ, ಇಷ್ಟೊಂದು ಪ್ರೆಷರ್ ಹಾಕಿಕೊಟ್ಟವರು ಯಾರು? ಇಲ್ಲಿ ಒಮ್ಮೆ ಸ್ಟೇಷನಲ್ಲಿ ಬಂದು ಹೀಗೆ ನಡೆದದ್ದು ಹೌದು, ಅದು ಏನು ದೊಡ್ಡ ಅವಾಂತರ ಏನು ಆಗಿಲ್ಲ, ಪೇಷಂಟ್ ಪಾರ್ಟಿಯವರು ಬಾಕಿ ಉಳಿದಿರುವಂಥ ಮೊತ್ತವನ್ನು ಅವರಷ್ಟಕ್ಕೆ ತಂದು ಕೊಡಲಿಕ್ಕೆ ಕೂಡ ಬದ್ಧರಿದ್ದಾರೆ, ನನ್ನದೇನು ಅದರಲ್ಲಿ ಮಧ್ಯಪ್ರವೇಶ ಕೂಡ ಇಲ್ಲ ಅಂತ ಸುಹೇಲ್ ಕಂದಕ್ ಅವರು ಪೊಲೀಸ್ ಠಾಣೆಯಲ್ಲಿ ಮುಚ್ಚಳಿಕೆ ಬರೆದು ಕೊಟ್ಟ ಬಳಿಕ 10-15 ದಿವಸ ನಂತರ ಆ ಪ್ರಕರಣ ಯಾಕೆ ಓಪನ್ ಆಗುತ್ತೆ ಅನ್ನೋದು ಪ್ರಶ್ನೆ. ಇದು ಶುಭೋದಯ ಅವರೇ ನೋಡಿ, ಸಮಾಜ ಸೇವೆಯಲ್ಲಿ ತೊಡಗಿದಂಥ ಒಂದು ವ್ಯಕ್ತಿಯ ಮೇಲೆ ಯಾವ ತರದಲ್ಲಿ ಈ ಸರ್ಕಾರ ಪ್ರಹಾರ ಮಾಡ್ತಾ ಇದೆ ಅಂತೇಳಿ ನೀವು ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನಾನು ಸುಹೇಲ್ ಕಂದಕರವನ್ನು ನೋಡ್ತಾ ಇದ್ದೇನೆ, ಕಳೆದ ಒಂದು 16 ವರ್ಷದಿಂದ ನೋಡ್ತಾ ಇದ್ದೇನೆ. ಅವರು ಮಾಡುವಂತಹ ಸಮಾಜ ಸೇವೆ, ಅವರ ತಂಡ ಮಾಡುವಂತಹ ಸಮಾಜ ಸೇವೆ, ಇದನ್ನು ನಾವು ಈಗ ಒಂದು ಕೋವಿಡ್ ಟಾಸ್ಕ್ ಫೋರ್ಸ್ KPCC ನಿರ್ದೇಶನದ ಪ್ರಕಾರ ಒಂದು ಟಾಸ್ಕ್ ಫೋರ್ಸ್ ಮಾಡಿದ್ದೇವೆ. ಅದರಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಹರೀಶ್ ಕುಮಾರ್ ಅವರ, ಮತ್ತೆ ಮಾಜಿ ಮಂತ್ರಿಯವರಾದ ರಮನಾಥ್ ರೈ ಅವರಿದ್ದಾರೆ, ಮತ್ತೆ UT ಖಾದರ್, XMLAs ಎಲ್ಲರೂ ಇದ್ದಾರೆ. ಲೋಬೋ ಅವರು ಅದರ ಚೇರ್ಮನ್ ಇದ್ದಾರೆ, ನಾನು ಸಂಚಾಲಕನಾಗಿದ್ದೇನೆ. ನಮ್ದು ಕೊರೋನಾ ವಾರಿಯರ್ಸ್ ಗ್ರೂಪೇ ಇದೆ. ಅದರಲ್ಲಿ ಯೂತ್ ಕಾಂಗ್ರೆಸ್ ಇರಬಹುದು, ಮತ್ತೆ ಫ್ರಂಟಲ್ ಆರ್ಗನೈಸೇಷನ್ಸ್ ಇರಬಹುದು, ಮತ್ತೆ DCC ಆಫೀಸ್ ಬೇರರ್ಸ್, ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ ಆಫೀಸ್ ಬೇರರ್ಸ್ ಎಲ್ಲರೂ ಇದ್ದಾರೆ. ಕಾರ್ಯಕರ್ತರು ಒಂದು ಪಡೆನೇ ಇದೆ. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಅಂತ ಹೇಳಿದ್ರೆ ಅಧಿಕಾರಕ್ಕೆ ಇರುವಂಥದ್ದಲ್ಲ, ಇದೊಂದು ಸೋಷಿಯಲ್ ಮೂವ್ಮೆಂಟ್. ಕಾಂಗ್ರೆಸ್ ಸ್ವಾತಂತ್ರ್ಯ
ಮೊದಲು ಕೂಡ ಸ್ವಾತಂತ್ರ್ಯ ಸಿಗ್ಲಿಕ್ಕಿನ ಬಹಳ ಹೋರಾಟ ಮಾಡಿಕೊಂಡು ಬಂದಿದೆ. ಆಮೇಲೆ ಕೂಡ ಅಧಿಕಾರ 55 ವರ್ಷ ನಮ್ಮ ನೇತೃತ್ವದಲ್ಲಿ ಅಧಿಕಾರ ಇತ್ತು. ಆಮೇಲೆ ಕೂಡ ಅಧಿಕಾರ ಇಲ್ಲದ ಟೈಮಲ್ಲಿ ಕೂಡ ನಾವು ಹೋರಾಟ ಮಾಡಿಕೊಂಡು ಬಂದಿದ್ದೇವೆ. ಈಗ ಈ ಕೊರೋನಾ ಅನ್ನುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇಡೀ ದೇಶ ತತ್ತರಿಸ್ತಾ ಇದೆ. ಇದಕ್ಕೆ ಯಾರು ಕಾರಣ? ಇದನ್ನು ಇವರು ಅರ್ಥ ಮಾಡ್ಕೊಳ್ಬೇಕಲ್ಲ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮಗೆ ಜವಾಬ್ದಾರಿ ಇದೆ. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಜವಾಬ್ದಾರಿಯುತ ಒಂದು ಸ್ಥಾನ ಇದೆ. ಆದ್ದರಿಂದ ನಾವು ಇದಕ್ಕೆ ಕೆಲಸ ಮಾಡ್ತಾ ಇದ್ದೇವೆ. ಈ ಕೆಲಸದಲ್ಲಿ ಸುಹೇಲ್ ಕಂದಕರ್ ಅಂತವರು ತುಂಬ ಜನ ಇದ್ದಾರೆ. ನಮಗೆ ಇವತ್ತು ನೋವಿದೆ. ನಮ್ಮ ಒಬ್ಬರು ಮುಖಂಡರು ಒಂದು ಕಾರ್ಯಕರ್ತರಿಗೆ ಏನಾದರೂ ಅನ್ಯಾಯ ಆದಾಗ ಅವರು ಸಮಾಜ ಸೇವೆ ಮಾಡುವಂಥ ಒಂದು ಸೇವೆಯಲ್ಲಿ ಇರುವಾಗ ಅವರನ್ನು ಅರೆಸ್ಟ್ ಮಾಡಿಕೊಂಡು ಹೋಗ್ತಾರೆ. ಅವರ ಪರ್ಸನಲ್ಗೆ ಅವರು ಹಾಸ್ಪಿಟಲ್ಗೆ ಹೋದದ್ದ, ಅವರ ವೈಯಕ್ತಿಕ ಏನು ವಿಚಾರ ಇಲ್ಲ. ಅವರು ನೋಡ್ತಾ ಇದ್ದೇನೆ, ಅವರ ಉಪವಾಸ ಟೈಮಲ್ಲಿ ನೋಡಿದ್ದೇನೆ ನಾನು. ಅವರು ಪಾಪ ರಾತ್ರಿ ಇಡೀ ಹಗಲೊತ್ತಲ್ಲಿ ಉಪವಾಸ ಇರ್ತಾರೆ, ಕೆಲಸ ಮಾಡ್ತಾರೆ. ರಾತ್ರಿ ಇಡೀ ನಾನು 12-1 ಗಂಟೆಗೆ ನೋಡಿದ್ದೇನೆ ಅವರನ್ನು ಕೆಲಸ ಮಾಡೋದು. ವಾಪಸ್ಸು 4 ಗಂಟೆಗೆ ಬಂದದ್ದು ನೋಡಿದ್ದೇನೆ. ನಿದ್ದೆ ಮಾಡ್ತಾ ಇರಲಿಲ್ಲ ಪಾಪ. ಇವರ ಒಂದು ತಂಡ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಅವರನ್ನು ಅರೆಸ್ಟ್ ಮಾಡಿಕೊಂಡು ಹೋಗ್ತಾರೆ ಅವರೊಂದು ಅನ್ಯಾಯ ಆದಾಗ ಅಂತ ಹೇಳಿದ್ರೆ ಇದಕ್ಕೆ ಅರ್ಥ ಇದೆಯಾ? ನಾವು ಎಲ್ಲಿ ಹೋಗ್ತಾ ಇದ್ದೇವೆ? ಏನು ಸರ್ವಾಧಿಕಾರನೋ ಇದು? ಇದಕ್ಕೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ನೇರ ಜವಾಬ್ದಾರಿ ಅಂತ ಹೇಳ್ತಾ ಇದ್ದೇನೆ ನಾನು. ಇಂಥ ಒಂದು ಕೊರೋನಾ ಸಂದಿಗ್ಧ ಪರಿಸ್ಥಿತಿ ಇವರು ರಾಜಕೀಯ ಮಾಡ್ತಾರಲ್ಲ, ನಾಚಿಕೆ ಆಗ್ಬೇಕು ಇವರಿಗೆ. ಅಂದ್ರೆ ನೀವು ಹೇಳುವಂಥದ್ದು ಇದರಲ್ಲಿ ಏನೋ ಒಂದು ರಾಜಕೀಯ ಸೇರಿಕೊಂಡಿದೆ ಅಂತ? ಖಂಡಿತ 100% ರಾಜಕೀಯ ಇದು, ಮತ್ತೇನಲ್ಲ. ಯಾರು ನಿಮ್ಮ ಯುವಕರು ಮಾಡ್ತಾ ಇರುವ ಕೆಲಸವನ್ನು ನೋಡಿ ಏನು ಕಾಲ್ ಎಳೆಯುವಂತಕ್ಕ ಅಥವಾ ಜಲಸಿಂದವಾ ಏನು ರಾಜಕೀಯ? ರಾಜಕೀಯ ಅಂತ ಹೇಳಿದ್ರೆ ನೋಡಿ, ನಾವು ಸಮಾಜ ಸೇವೆ ಮುಖಾಂತರವೇ ಬಂದಿರೋದು. ಇವರ ಇದನ್ನ ಕಟ್ಟಿ ಹಾಕಬೇಕು. ಕುದುರೆ ಓಡ್ತಾ ಇದೆ ನೋಡಿ, ಇದನ್ನ ಕುದುರೆ ಓಡೋದನ್ನ ಹಾಕಿ ನಿಲ್ಲಿಸುವುದಲ್ಲ ಹಗ್ಗದಲ್ಲಿ, ಇವರು ಕಾಲನ್ನೇ ಕಟ್ ಮಾಡ್ತಾ ಇದ್ದಾರೆ, ಓಡ್ಲೇಬಾರ್ದು ಅಂತ ಹೇಳಿ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ. ನೀವು ನೋಡಿ ಅಂದ್ರೆ ಶುಭೋದಯ ಅವರೇ, ಈ 10-15 ದಿವಸಗಳ ನಂತರ ಅಂದ್ರೆ ಒಮ್ಮೆ ಸುಹೇಲ್ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಮುಚ್ಚಳಿಕೆ ಬರೆದು ಕೊಟ್ಟ ನಂತರ 10-15 ದಿವಸಗಳ ನಂತರ ಮತ್ತೆ ಪ್ರಕರಣ ಓಪನ್ ಆಗುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ರಾಜಕೀಯ ಹಸ್ತಕ್ಷೇಪ 100% ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎಸ್ ಈಗ ಬಹುಶಃ ಮತ್ತೆ ಪ್ರತಿಭಟನೆ ಏನು ನಿಮ್ಮ ಕಾರ್ಯಕರ್ತರು ನಾಯಕರುಗಳೆಲ್ಲ ಪ್ರತಿಭಟನೆ ಮಾಡಿದ್ರು ಅರೆಸ್ಟ್ ಮಾಡಿದ ನಂತರ, ಬಹುಶಃ ಆ ಕಾರಣದಿಂದಾಗಿ ಮತ್ತೆ ಅದು ಆ ಪ್ರಕರಣ ಒಂದು ಹಂತದಲ್ಲಿ ರಾಜಿ ಅಥವಾ ಮಾಡಿ ಅದನ್ನು ಇತ್ಯರ್ಥ ಮಾಡಿಕೊಂಡ್ರ? ಹೌದು. ನಮ್ಮ ಏನಂತ ಹೇಳಿದ್ರೆ, ನಮ್ಮ ಇವರು ಅರೆಸ್ಟ್ ಆದ್ರು ಅಂತ ಹೇಳಿ ಸುದ್ದಿ ಸಿಕ್ಕಿದ ತಕ್ಷಣ ಮುಖ್ಯವಾಗಿ ನಾನೇ ಎಲ್ರಿಗೂ, ನಮ್ಮ ಲೀಡರ್ಸ್ ಯಾರಿದ್ದಾರೆ, ನಮ್ಮ XMLAs ಎಲ್ರಿಗೂ ಫೋನ್ ಮಾಡಿ ನಮ್ಮ ಕಾರ್ಯಕರ್ತರನ್ನೆಲ್ಲ ಇದು ಮಾಡಿ ಅಲ್ಲಿಗೆ ಬರ್ಲಿಕ್ಕೆ ಹೇಳಿದ್ದೇವೆ. ಯಾಕಂತ ಹೇಳಿದ್ರೆ ನಾವು ಅಲ್ಲಿ ಹೋಗದೆ ಇದ್ರೆ ತಪ್ಪಾಗ್ತದೆ. ಅಲ್ಲಿ ಅಂತ ಒಂದು ಮುಖಂಡರಿಗೆ ಅನ್ಯಾಯ ಆದಾಗ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಇಷ್ಟು ದಿವಸದಲ್ಲಿ ಅವರು 1.5-2 ತಿಂಗಳಲ್ಲಿ ಈಗ ಈ ತರ ಕಷ್ಟಪಟ್ಟು ಕೆಲಸ ಮಾಡುವಾಗ ಅವರಿಗೆ ನೈತಿಕ ಬೆಂಬಲ ಕೊಡಬೇಕು. ನಾವು ಅದನ್ನ ಕೊಟ್ಟಿದ್ದೇವೆ. ಅದನ್ನು ಕೊಟ್ಟು ನಾವು ಸ್ಟೇಷನ್ ಅಲ್ಲಿ ಕ್ವೆಶ್ಚನ್ ಮಾಡಿದ್ದೇವೆ ಇನ್ಸ್ಪೆಕ್ಟರ್ನ. ಅಲ್ಲಿ ಮತ್ತೆ ಇಮಿಡಿಯೇಟ್ DCP ಅವರು ಬಂದಿದ್ದಾರೆ. DCP ಅವರು ನಮ್ಮ ಜೊತೆ ಮಾತಾಡಿದ್ದಾರೆ, ಲೀಡರ್ಸ್ ಜೊತೆ ನಮ್ಮ ಜೊತೆ ಎಲ್ಲ ಮಾತಾಡಿದ್ದಾರೆ. ಆಮೇಲೆ ವಿದಿನ್ ಹಾಫ್ ಎನ್ ಅವರ್ ಕಮಿಷನರ್ ಕೂಡ ಬಂದಿದ್ದಾರೆ. ಕಮಿಷನರ್ ಅದನ್ನು ಸೌಹಾರ್ದಯುತವಾಗಿ ಮುಗಿಸಿದ್ದಾರೆ. ಈಗ ಸೌಹಾರ್ದಯುತವಾಗಿ ಮುಗಿದಿದೆ ಪ್ರಕರಣ, ಸೌಹಾರ್ದಯುತವಾಗಿ ಮುಗಿದಿದೆ. ಕೊನೆಯದಾಗಿ ಈ ವಿಚಾರವಾಗಿ ಕೇಳುವಂಥದ್ದು ನಾನು, ಇದು ಶುಭೋದಯ ಹೇಳುವವರೇ, ಈಗ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅಥವಾ ನಿಮ್ಮದೇ ಜೊತೆಗಿರುವ ಕಾರ್ಯಕರ್ತ ಅಂತ ನೀವು ಅವರನ್ನು ಸಮರ್ಥನೆ ಮಾಡ್ತೀರಾ, ಅಥವಾ ಸುಹೇಲ್ ಅವರು ಏನೂ ತಪ್ಪು ಮಾಡಿಲ್ಲ ಅಂತ ಹೇಳ್ತೀರಾ? ಸುಹೇಲ್ ಅವರು 100% ತಪ್ಪು ಮಾಡಿಲ್ಲ, ಅದು ನಮಗೆ ವಿಶ್ವಾಸ ಇದೆ, ಅವರ ಬಗ್ಗೆ ವಿಶ್ವಾಸ ಇದೆ. ಅವರು ತಪ್ಪು ಮಾಡಿಲ್ಲ, ಹಾಗೆ ನಾವು ಅದನ್ನು ಸಮರ್ಥನೆ ಮಾಡ್ತೇವೆ. ಎಸ್ ನೀವು ಹೇಳಿದಾಗೆ ನಾವು ಈ ಘಟನೆ ನಡೆದ ದಿವಸ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾ, ಇವತ್ತು ಸೋಷಿಯಲ್ ಮೀಡಿಯಾ ಅತ್ಯಂತ ಪವರ್ಫುಲ್ ಮೀಡಿಯಾ, ಅನೇಕ ಜನ ವಿ ಸ್ಟ್ಯಾಂಡ್ ವಿತ್ ಸುಹೇಲ್ ಕಂದಕ್ ಅನ್ನೋದನ್ನು ಅವತ್ತು ಟ್ರೆಂಡ್ ಮಾಡಿದವನ್ನು ನೋಡಿದ್ದೇವೆ. ಇವತ್ತಿಗೆ ಕೂಡ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಆಗ್ತಾ ಉಂಟು. ಎಸ್ ಇದು ಅಂತಿಮವಾಗಿ ಏನು ನಾನು ಇಲ್ಲಿ ಮಾತುಕತೆ ಮಾಡ್ತಾ ಇರುವಂಥದ್ದು, ಯಾರನ್ನು ಒಂದು ಆಸ್ಪತ್ರೆಯನ್ನು ದೂರಬೇಕು ಅಥವಾ ಅವ್ರ ಜೊತೆಗೆ ನಿಷ್ಠುರ ಮಾಡಬೇಕು ಅನ್ನುವಂಥ ಆಶಯವಲ್ಲ, ಉದ್ದೇಶವಲ್ಲ. ಆದರೆ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಸಾಮಾಜಿಕ ಕಳಕಳಿಯಿಂದ ಮಾಡ್ತಾ ಇರುವಂಥ ಕೆಲಸದ ಸಂದರ್ಭದಲ್ಲಿ ಏನೋ ಸಣ್ಣ ಕುಂಟು ನೆಪ ಇಟ್ಕೊಂಡು ಅವನನ್ನು
ಮಣಿಸುವ, ಸೋಲಿಸುವ, ತೇಜೋವಧ ಮಾಡುವಂಥ ಕೆಲಸ ಆಗಬಾರ್ದು ಯಾರಿಗಾದರೂ ಕೂಡ. ಸೊ ಆ ಕಾರಣಕ್ಕಾಗಿ ನಾನು ಸೋಹೇಲ್ ಕಂದಕ್ ಅವರಿಂದ ಈ ಒಂದು ವಿಚಾರದ ಬಗ್ಗೆ ಸ್ಪಷ್ಟೀಕರಣ ಮತ್ತು ಅದರ ಬಗ್ಗೆ ವಿವರಣೆಯನ್ನು ಬಯಸಿದ್ದೆ. ಎಸ್, ನಾನು ಈಗ ಒಂದು ಸಣ್ಣ ಬ್ರೇಕ್ ತೆಗೊಳ್ತೇನೆ. ಬ್ರೇಕ್ನ ನಂತರ ಇವತ್ತು ಕಳೆದ 2 ತಿಂಗಳ ಅವಧಿಯಲ್ಲಿ ಸೋಹೇಲ್ ಕಂದಕ್ ಆ್ಯಂಡ್ ಅವರ ಟೀಮ್ ಮತ್ತು ಯೂತ್ ಕಾಂಗ್ರೆಸ್ ಜೊತೆಗೆ ಕಾಂಗ್ರೆಸ್ ಮತ್ತು ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆ, ಈ ಎಲ್ಲ ಸಂಘಟನೆಯವರು ಈ ಒಂದು ಕೊರೋನಾ ಸಂಕಷ್ಟದಲ್ಲಿರುವಂಥ ಜನರಿಗೆ, ಪೇಷಂಟ್ಗಳಿಗೆ ಅಥವಾ ಕಷ್ಟದಲ್ಲಿರುವಂಥ ಬಡವರ ಸಲುವಾಗಿ ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ಮಾತಾಡ್ತೇನೆ. ಎಸ್, ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real number 1 paint. SDM ಕಾಲೇಜು ಉಜಿರೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real number 1 paint. SDM ಕಾಲೇಜು ಉಜಿರೆ. ಎಸ್, ಕೊರೋನಾ ಬಿ ಪಾಸಿಟಿವ್. ಎಸ್, ಈ ಒಂದು ಸಂಕಷ್ಟ ಕಾಲದಲ್ಲಿ ತುಂಬ ಧನಾತ್ಮಕವಾಗಿ ಅಂದರೆ ಪಾಸಿಟಿವ್ ಆಗಿ ಕೆಲಸ ಮಾಡ್ತಾ ಇರುವಂಥ ಜನರು, ಸಂಘ ಸಂಸ್ಥೆಗಳ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ಇವತ್ತು ನಮ್ಮ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ. ಕಾಂಗ್ರೆಸ್ ಜಿಲ್ಲೆಯಲ್ಲಿ ಯಾವ ರೀತಿ ಯುವ ಕಾಂಗ್ರೆಸ್ ಇರ್ಬೋದು ಯಾವ ರೀತಿಯಲ್ಲಿ ಜನರ ನಡುವೆ ಈ ಸಂಕಷ್ಟ ಕಾಲದಲ್ಲಿ ಅವರಿಗೆ ನೆರವಾಗ್ತಾ ಉಂಟು, ಅದು ವೈದ್ಯಕೀಯ ನೆರವಿನ ವಿಚಾರ ಇರ್ಬೋದು ಅಥವಾ ರೇಷನ್ ವಿಚಾರ ಇರ್ಬೋದು ಅಥವಾ ಯಾವುದೇ ಕಷ್ಟ ಸುಖಕ್ಕೆ ಯಾವ ರೀತಿ ಸ್ಪಂದನೆ ಮಾಡ್ತಾ ಉಂಟು ಅನ್ನೋದನ್ನು ಇವತ್ತು ನಾವು ಮಾತಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಸೋಹೇಲ್ ಕಂದಕ್ ಅವರು ಇದ್ದಾರೆ. ಜೊತೆಗೆ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಶುಭೋದಯಾಳು ಅವರು ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಕೂಡ ಹೌದು. ಸೊ ಈ ಇಬ್ಬರು ಕೂಡ ಇವತ್ತು ನಮ್ಮ ಜೊತೆಗೆ ಕಾಂಗ್ರೆಸ್ ಜಿಲ್ಲೆಯಲ್ಲಿ, ಅದರಲ್ಲೂ ಕೂಡ ಯುವ ಕಾಂಗ್ರೆಸ್ ಮತ್ತು ಅವರ ಬೇರೆ ಬೇರೆ ಫ್ರಂಟಲ್ ಆರ್ಗನೈಸೇಷನ್ಗಳು ಜನರ ನಡುವೆ ಯಾವ ರೀತಿ ಕೆಲಸ ಮಾಡ್ತಾ ಉಂಟು ಅನ್ನೋದನ್ನು ಮಾತಾಡಲಿಕ್ಕಿದ್ದಾರೆ. ಎಸ್, ನಾವು ಬ್ರೇಕಿಂಗಿಂತ ಮೊದಲು ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆವು. ಎಸ್, ಈಗ ಸೋಹೇಲ್ ಅವರೇ, ಯೂತ್ ಕಾಂಗ್ರೆಸ್ ನೀವು ಕೊರೋನಾ ವಾರಿಯರ್ಸ್ ಟೀಮ್ ಯಾವ ರೀತಿ ನಿಮ್ಮ ಕೆಲಸ ಕಾರ್ಯಗಳು ನಡೀತಾ ಉಂಟು, ಏನೆಲ್ಲ ಕೆಲಸ ಮಾಡ್ತಾ ಇದ್ದೀರಿ? ಯುವ ಕಾಂಗ್ರೆಸ್ ಪ್ರಥಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕೋವಿಡ್ ವಾರ್ ರೂಮ್ ಎಂಬುದನ್ನು ಶುರು ಮಾಡ್ತದೆ. ಎಸ್, ಆ ಕೋವಿಡ್ ವಾರ್ ರೂಮಲ್ಲಿ ಹೆಲ್ಪ್ ಲೈನ್ ನಂಬರ್ಸ್ ಅಂತೇಳಿ ನಾವು 5 ನಂಬರ್ಗಳನ್ನು ಹಾಕ್ತೇವೆ. ಓಕೆ. ಆ ನಂಬರ್ಗಳ ಮುಖಾಂತರ ನಾವು ಪ್ರಥಮವಾಗಿ ಸ್ಟಾರ್ಟ್ ಮಾಡಿದ್ದೇನೆ ಅಂತ ಹೇಳಿದರೆ ಲಾಕ್ಡೌನ್ ಶುರುವಾಯಿತು. ಲಾಕ್ಡೌನ್ ಶುರುವಾದಾಗ ಪ್ರಥಮವಾಗಿ ಇಲ್ಲಿ ಸಮಸ್ಯೆ ಬರೋದು ಬೀದಿ ಬದಿಯಲ್ಲಿರುವಂಥ ಜನರಿಗೆ, ಮತ್ತು ರಸ್ತೆಯಲ್ಲಿರುವಂಥ ಕೆಲಸ ಮಾಡುವಂಥ ಯಾರು ಇದ್ದಾರೆ, ಕಾರ್ಮಿಕರಿದ್ದಾರೆ, ಮತ್ತು ವಲಸಿಗರಿರ್ತಾರೆ, ಪ್ರಯಾಣಿಕರಿರ್ತಾರೆ, ಅವರಿಗೆ ಊಟದ ಒಂದು ಅವ್ಯವಸ್ಥೆ ಆಗಿರ್ತದೆ. ಹೋಟೆಲ್ಗಳು ಇರುವುದಿಲ್ಲ, ಯಾವುದೇ ರೆಸ್ಟೋರೆಂಟ್ಗಳು ಇರುವುದಿಲ್ಲ. ಸೊ ನಾವು ಪ್ರಥಮವಾಗಿ ಶುರು ಮಾಡಿದ್ದು ಅವರಿಗೆ ಊಟವನ್ನು ತಲುಪಿಸುವಂಥ ಕೆಲಸವನ್ನು ನಾವು ಸ್ಟಾರ್ಟ್ ಮಾಡಿದೆವು. ಅದರಲ್ಲಿ ಪ್ರತಿದಿನ ಸುಮಾರು ಇವತ್ತಿಗೂ ನಡೀತಾ ಇದೆ ನಾನ್ ಸ್ಟಾಪ್ ಆಗಿ. ಪ್ರತಿದಿನ ಮಧ್ಯಾಹ್ನ 250ರಿಂದ 300 ಜನರಿಗೆ, ರಾತ್ರಿ 300ರಿಂದ 250ರಿಂದ 300 ಜನರಿಗೆ ಪ್ರತಿದಿನ ಊಟದ ವ್ಯವಸ್ಥೆಯನ್ನು ನಾವು ತಲುಪಿಸಲಿಕ್ಕೆ ಶುರು ಮಾಡಿದೆವು. ಅದರಲ್ಲಿ ರಂಜಾನ್ ಸಮಯ ಕೂಡ ಆಗಿದ್ದರಿಂದ ರೋಗಿಗಳಿಗೆ ಏನಾಗ್ತದೆ ಅಂತ ಹೇಳಿದರೆ ಅವರೊಂದಿಗೆ ಪರಿಚಾರಕರಿರ್ತಾರೆ. ಅವರಿಗೆ ಈ ರಂಜಾನ್ ಇಫ್ತಾರ್ ನಾವು ಯಾವ ಮಗ್ರಿಬ್ ನಂತರ ಇದು ಮಾಡ್ತೇವೆ, ಅದನ್ನು ಕೂಡ ಸರಿಸುಮಾರು 120ರಿಂದ 150 ಜನರವರೆಗೆ ಅದನ್ನು ಕೂಡ 1 ತಿಂಗಳಲ್ಲಿ ನಾನ್ ಸ್ಟಾಪ್ ಆಗಿ ಮುಟ್ಟಿಸಿದ್ದೆವು. ಸೊ ಊಟದ ಒಂದು ವ್ಯವಸ್ಥೆ ಸರಾಗವಾಗಿ ನಡೀತಾ ಇರುವಾಗ ಆಸ್ಪತ್ರೆಗಳ ಅವ್ಯವಸ್ಥೆ ಸ್ಟಾರ್ಟ್ ಆಯಿತು. ರೋಗಿಗಳು ಜಾಸ್ತಿ ಆದರು, ಕೊರೋನಾ ಜಾಸ್ತಿ ಆಯಿತು, ಆಸ್ಪತ್ರೆಗಳಲ್ಲಿ ಬೆಡ್ಗಳ ಕೊರತೆ ಆಯಿತು, ವೆಂಟಿಲೇಟರ್ಗಳ ಸಮಸ್ಯೆ ಆಯಿತು. ಸೊ ನಾವೊಂದು ಹಾಸ್ಪಿಟಲ್ ಟೀಮ್ ಅಂತ ರೆಡಿ ಮಾಡಿದೆವು. ಪ್ರತಿಯೊಂದು ಹಾಸ್ಪಿಟಲ್ಗೆ ಒಬ್ಬರನ್ನು ನಿಯುಕ್ತಿ ಮಾಡಿದೆವು. ಸೊ ಅಲ್ಲಿ ಯಾವ ಪೇಷಂಟ್ ಬಂದರು, ಯಾವ ಪೇಷಂಟ್ ಡಿಸ್ಚಾರ್ಜ್ ಆದರು, ನಮಗೆ ಅಲ್ಲಿ ಬೆಡ್ಗಳ ಅವೈಲಬಿಲಿಟಿ ಎಷ್ಟಿದೆ ಎಂಬುದರ ಮಾಹಿತಿ ನಮ್ಮ ಕಂಟ್ರೋಲ್ ರೂಮ್ಗೆ ಸಿಗ್ತಾ ಇತ್ತು. ಸೊ ಯಾವುದೇ ಒಬ್ಬ ರೋಗಿ ಈಗ ನಮಗೆ ಸುಳ್ಯದಿಂದ ಬರ್ತಾರೆ ಅಂತ ಹೇಳುವಾಗ ನಾವು ಅದಕ್ಕೆ ಪ್ರೀ ಪ್ಲಾನ್ ಆಗಿ ಯಾವ ಆಸ್ಪತ್ರೆಗೆ ಹೋಗಿ ಡೈವರ್ಟ್ ಮಾಡಬೇಕು, ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೆಯಾ, ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಇದೆಯಾ ಎಂಬುದನ್ನು ನಾವು ಕೋಆರ್ಡಿನೇಷನ್ ಮುಖಾಂತರ ಅವರಿಗೆ ತಿಳಿಸ್ತಿದ್ದೆವು. ಅವರಿಗೆ ಹೇಳ್ತಿದ್ದೆವು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಉಂಟು, ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಉಂಟು, ನಿಮಗೆ ಯಾವುದುಂಟು ಅದನ್ನು ಸಿಲೆಕ್ಟ್ ಮಾಡಿ ಅವರ ಪೇಷಂಟ್ ಬರುವಾಗ ಅವರನ್ನು ಅಲ್ಲಿ ಅಟೆಂಡ್ ಮಾಡೋದು, ಅವರನ್ನು ದಾಖಲಾತಿ ಮಾಡೋದು, ಅಲ್ಲಿ ದಾಖಲಾತಿ ಮಾಡಿದ ನಂತರ ಪ್ರೊಸೆಸ್ ಏನಿದೆ, ಅವರ ಕುಟುಂಬಸ್ಥರಿಗೆ ಏನು ಇದು ಬೇಕು ಅದನ್ನು ಕೂಡ ನಾವು ಈ ಮೂಲಕ ಅವರಿಗೆ ಈ ಸೇವೆಯನ್ನು ಕೂಡ ಕೊಟ್ಟಿದ್ದೆವು. ಮತ್ತೆ ಮೂರನೇದಾಗಿ ಏನಾಯಿತು ಅಂತ ಹೇಳಿದರೆ, ಈಗ ಲಾಕ್ಡೌನ್ ಆಗಿದ್ದರಿಂದ ಹೆಚ್ಚಿನ ಈ ಏಜ್ಡ್ ಯಾರಿದ್ದಾರೆ, ಹಿರಿಯರಿದ್ದಾರೆ, ಅವರಿಗೆ ಔಷಧಿಗಳ ಒಂದು ಅಭಾವ ಇತ್ತು. ಮನೆಯಿಂದ ಹೋಗ್ಲಿಕ್ಕೆ ಆಗುದಿಲ್ಲ, ತರಲಿಕ್ಕೆ ಆಗುದಿಲ್ಲ. ಸೊ ನಾವು ಎಸೆನ್ಷಿಯಲ್ ಸರ್ವಿಸ್ ಅಂತ ಒಂದು ಸೇವೆಯನ್ನು ಕೂಡ ಸ್ಟಾರ್ಟ್ ಮಾಡಿದೆವು. ಅದರಲ್ಲಿ ಅವರಿಗೆ ಔಷಧಿಯನ್ನು ಅವರ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅನ್ನು ವಾಟ್ಸಪ್ ಮೂಲಕ ನಮಗೆ ಕಳಿಸಿಕೊಟ್ರೆ ನಾವು ಅದಕ್ಕೆ ಮೆಡಿಕಲ್ಗೆ ಹೋಗಿ ಆ ಬೇಕಾದ ಔಷಧಿಯನ್ನು ಅವರ ಮನೆ ಬಾಗಿಲಿಗೆ ತಲುಪಿಸುವಂಥ ಕೆಲಸ. ನಾಲ್ಕನೆಯದಾಗಿ ಆಂಬ್ಯುಲೆನ್ಸ್ ವ್ಯವಸ್ಥೆ.
ಫ್ರೀ ಆಫ್ ಕಾಸ್ಟ್ ಯಾವುದೇ ರೋಗಿ ಎಲ್ಲಿಗೆ ಬೇಕಾದರೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರನ್ನು ಪಿಕ್ ಮಾಡಿ ಆಸ್ಪತ್ರೆಗೆ ತರುವುದು, ಆಸ್ಪತ್ರೆಯಿಂದ ಅವರನ್ನು ರಿಟರ್ನ್ ಮನೆಗೆ ಮುಟ್ಟಿಸುವಂಥ ಕೆಲಸ ಇವತ್ತಿಗೂ ನಡೀತಾ ಇದೆ. ಇದು ದಕ್ಷಿಣ ಕನ್ನಡದ ಯಾವುದೇ ಭಾಗಕ್ಕೂ ನಮ್ಮ ಆ್ಯಂಬುಲೆನ್ಸ್ ಫ್ರೀ ಸರ್ವಿಸ್ ಆಗಿದೆ. 5ನೇದಾಗಿ ಇದರಲ್ಲಿ ಒಂದು ಪ್ರಮುಖವಾಗಿರುವಂಥ ಅಂಶ, ಈ ಸಲದ ಕೊರೋನಾದಲ್ಲಿ ನಾವು ನೋಡಿರ್ಬೋದು ದಮ್ಮು ಕಟ್ಟುವುದು ಮತ್ತು ಆಮ್ಲಜನಕ ಆಕ್ಸಿಜನ್ನ ಒಂದು ಕೊರತೆ. ಇದು ಹೆಚ್ಚಾಗಿ ಏನಾಗಿದೆ ಅಂತ ಹೇಳಿದರೆ, ಇಂದಿನ ಸಂದರ್ಭದಲ್ಲಿ ಜನರು ಮನೆಯಿಂದ ಹೊರಗೆ ಬಂದು ಆಸ್ಪತ್ರೆಗೆ ಹೋಗಿ ಮೆಡಿಸಿನ್ ತೆಗೆದು ಅಲ್ಲಿ ಅಡ್ಮಿಟ್ ಆಗುವಂತಹ ದೊಡ್ಡ ಬಿಲ್ ಅನ್ನು ಅವಾಯ್ಡ್ ಮಾಡ್ತಾರೆ. ಯಾಕಂತ ಹೇಳಿದರೆ ಅವರ ಫೈನಾನ್ಷಿಯಲ್ ಕಂಡೀಷನ್. ಬಹುತೇಕ ಜನರು ನೀವು ಹೇಳಿದಾಗೆ ವೈದ್ಯರುಗಳು ಕೂಡ ಹೇಳುವಂಥದ್ದು ಮತ್ತು ಸರ್ಕಾರದ ವರದಿ ಕೂಡ ಹೇಳುವ ಹಾಗೆ ಅತ್ಯಂತ ಕೊನೆಯ ಸಂದರ್ಭದಲ್ಲಿ ಆ ಸ್ಟೇಜ್ ಅಲ್ಲಿ ಆಸ್ಪತ್ರೆಗೆ ಹೊರಡ್ತಾರೆ. ಯಾಕಂದ್ರೆ ಒಂದು ಲೂಪ್ ಹೋಲ್ಸ್ ಇದೆ, ಸಾವಿನ ಭಯ, ಮತ್ತೊಂದು ಆಸ್ಪತ್ರೆ ಬಿಲ್ಗಳ ಭಯ. ಇದರಲ್ಲಿ ಒಂದು ಲೂಪ್ ಹೋಲ್ಸ್ ಇದೆ ಸರ್. ನಮ್ಮವರಿಗೆ ಅಂತ ಇದ್ರೆ ದುಡ್ಡು ಇರುವುದಿಲ್ಲ, ಒಂದನೇದಾಗಿ ಆಸ್ಪತ್ರೆಗೆ ಹೋದ್ರೆ ಖರ್ಚಾಗ್ತದೆ ಅಂತ ಹೇಳಿದ್ವಿ, ಬರುವುದಿಲ್ಲ. ಎಂಡ್ ಸ್ಟೇಜ್ ಅಲ್ಲಿ ಬರ್ತಾರೆ, ದುಡ್ಡನ್ನು ಕಳೆದುಕೊಳ್ತಾರೆ, ಪೇಷಂಟ್ ಅನ್ನು ಕಳೆದುಕೊಳ್ತಾರೆ. ಇದು ಬಹಳ ಗಂಭೀರವಾದ ವಿಚಾರ. ಸೊ ನಾವು ಅವರಿಗೆ ಆಕ್ಸಿಜನ್ ಅನ್ನು ಯಾವ ಡಾಕ್ಟರ್ಸ್ ಎಲ್ಲಿ ಪ್ರಿಸ್ಕ್ರಿಪ್ಷನ್ ಬರೆದು ಕೊಡ್ತಾರೆ, ಇಂತಹ ರೋಗಿಗೆ ಇಷ್ಟು ದಿನಗಳ ಕಾಲಕ್ಕೆ ಇಷ್ಟು ಸ್ಪೀಡಲ್ಲಿ ಇಷ್ಟು ಇದರಲ್ಲಿ ಲೀಟರ್ಗಳ ಇದರಲ್ಲಿ ನೀವು ಆಮ್ಲಜನಕವನ್ನು ಪ್ರೊವೈಡ್ ಮಾಡಿ ಅಂತ ಕೊಡ್ತಾರೆ. ಅವರ ಡಾಕ್ಯುಮೆಂಟ್ ತೆಗೆದು ಅದು ಕೂಡ ಫ್ರೀ ಸರ್ವಿಸ್ ಸೇವೆಯನ್ನು ನಾವು ಕೊಡ್ತಾ ಬಂದಿದ್ದೇವೆ ಮನೆ ಬಾಗಿಲಿಗೆ. ಅದು ಕೂಡ ಮನೆ ಬಾಗಿಲಿಗೆ ಮೆಡಿಕಲ್ ಆಕ್ಸಿಜನ್ ತಲುಪಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದೀರಿ ನೀವು. ಮತ್ತೆ 3ನೇದಾಗಿ ಏನಂತ ಹೇಳಿದರೆ, ಇದರಲ್ಲಿ ಇನ್ನೊಂದು ಪ್ರಮುಖ ಸೇವೆ ಅಂತ ಹೇಳಿದರೆ, ಮನೆ ಮನೆಗೆ ಹೋಗಿ, ಈಗ ಕೊರೋನಾ ಅಂತ ಹೇಳಿದರೆ ನಗರ ಪ್ರದೇಶದಲ್ಲಿ ತಾವು ನೋಡಿರ್ಬೋದು ಅತಿ ಹೆಚ್ಚು ಫ್ಲ್ಯಾಟ್ಗಳಿರೋದು. ಒಂದು ಕೊರೋನಾ ಬಂತಂತ ಹೇಳಿದರೆ ಹತ್ತಿರದ ಫ್ಲ್ಯಾಟ್ನವ ಈ ಫ್ಲ್ಯಾಟಿಗೆ ಬರುವುದಿಲ್ಲ, ಇಲ್ಲಿ ಕೊರೋನಾ ಇದೆ, ಯಾಕೋ ಒಂದು ಅಸ್ಪೃಶ್ಯ ವಾತಾವರಣ. ಸೊ ಆ ಕೊರೋನಾ ಬಂದು ರಿಕವರಿ ಆದ ಪೇಷಂಟ್ ಕೂಡ ಮನಸ್ಸಿನಲ್ಲಿ ಏನೋ ಕುಗ್ಗಿ ಹೋಗಿರ್ತಾರೆ, ಅವರಿಗೆ ಒಂದು ಮನೋಭಾವ ಬಂದಿರ್ತಂದ್ರೆ ಯಾರೋ ನಮ್ಮನ್ನು ಅವಾಯ್ಡ್ ಮಾಡ್ತಾರೆ ಅಂತೇಳಿ. ಸೊ ನಾವು ಅದನ್ನು ಮನಗಂಡು ನಮ್ಮೆಲ್ಲ ನಾಯಕರು ನಮ್ಮ ಹತ್ರ ಹೇಳಿದರು, ನೀವು ಇದಕ್ಕೆ ಒಂದು ವಿಶಿಷ್ಟವಾಗಿ ಒಂದು ಮನೆಗೆ ಹೋಗಿ ಸ್ಯಾನಿಟೈಸ್ ಮಾಡುವಂಥ ವ್ಯವಸ್ಥೆಯನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳಿ. ಸೊ ನಾವು ಅದಕ್ಕೆ ನಮ್ಮ ಒಂದು ಪ್ರತ್ಯೇಕ ತಂಡವನ್ನು ಮಾಡಿದ್ದೇವೆ. ಅವರು ಯಾವುದೆಲ್ಲ ಕೊರೋನಾ ಪಾಸಿಟಿವ್ ಆಗಿ ಬಂದಂಥ ಮನೆಗೆ ಹೋಗಿ ಸ್ಯಾನಿಟೈಸ್ ಮಾಡ್ತಾರೆ, ಅದು ಕೂಡ ಫ್ರೀ ಆಫ್ ಕಾಸ್ಟ್, ಯಾವುದೇ ಇದು ಇಲ್ಲ, ಚಾರ್ಜಬಲ್ ಇಲ್ಲ. ಓಕೆ ಓಕೆ. ಸೊ ಆ ರೀತಿಯಾಗಿ ಕೊರೋನಾ ಪೇಷಂಟ್ಗಳಿದ್ದಂಥ ಮನೆಗೆ ಹೋಗಿ ಫ್ರೀ ಆಫ್ ಕಾಸ್ಟ್ ಆಗಿ ಸ್ಯಾನಿಟೈಸೇಷನ್ ಕೂಡ ಮಾಡ್ತಾ ಇದ್ರಿ. ಎಸ್, ಒಟ್ಟು ಏನು ಸಂಕಷ್ಟದಲ್ಲಿರುವಂಥ ಜನರ ಕೆಲಸ ಅದು ರಾತ್ರಿ ಹಗಲನ್ನದೇ ಮಾಡ್ತಾ ಇದ್ದೀರಿ ನೀವು 24/7. ಒಂದು ಅಂದಾಜು ಪ್ರಕಾರ ನಿಮಗೆ ಸಾಮಾನ್ಯವಾಗಿ ದಿನಕ್ಕೆ ಎಷ್ಟು ಕಾಲ್ ಬರುತ್ತೆ, ಅಥವಾ ಯಾವ ರೀತಿ ನೀವು ಸ್ಪಂದನೆ ಕೊಡ್ತೀರಿ, ಅಥವಾ ವಾರಕ್ಕೆ ಎಷ್ಟು ಕಾಲ್ ಬರುತ್ತೆ, ಇದರ ಬಗ್ಗೆ ಏನಾದರೂ ಹೇಳ್ಬೋದಾ? ಪ್ರತಿದಿನ ಇಷ್ಟು ಅಂತ ಹೇಳುವಂಥ ಲೆಕ್ಕಾಚಾರ ಅಲ್ಲದಿದ್ರು, ಒಂದು ದಿನಕ್ಕೆ ನಮಗೆ SOS ಕಾಲ್ ಅಂತ ಯಾವುದು ಸೀರಿಯಸ್ ಇದೆ ಅದು ನಮ್ಮ ಕಂಟ್ರೋಲ್ ರೂಮ್ಗೆ ಒಂದು 90ರಿಂದ 110 ಅಂತ ಹೇಳ್ಬೋದು. ಅದರಲ್ಲಿ ಎಲ್ಲವೂ SOS ಕಾಲ್ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಸೀರಿಯಸ್ ಇರುವಂಥ 10-30 ಕಾಲ್ಸ್ಗಳಿರ್ತವೆ. ಸ್ಪೆಷಲ್ ಆಗಿ ಬೆಡ್ ಅವೈಲೇಬಿಲಿಟಿ, ಆಕ್ಸಿಜನ್ ಬೆಡ್ ಇದೆಯಾ, ವೆಂಟಿಲೇಟರ್ಗಳನ್ನು ಅರೇಂಜ್ಮೆಂಟ್ ಮಾಡುವಂಥದ್ದು, ಮತ್ತು ರೆಮ್ಡೆಸಿವಿರ್ ಸಮಯದಲ್ಲಿ ಮೆಡಿಸಿನ್ ಅವೈಲೇಬಿಲಿಟಿ ಮತ್ತು ಅದನ್ನು ತಲುಪಿಸುವಂಥದ್ದು. ಮತ್ತು ಸರ್ಕಾರ ಅದಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ತಂದಿತ್ತು ವಿಂಡೋ ಸಿಸ್ಟಮ್ ಮೂಲಕ, ಅದು ಒಳ್ಳೆಯ ವಿಚಾರ. ಅದರಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದರೆ, ಜನರಿಗೆ ಇಲ್ಲಿ ದೊಡ್ಡ ಸಮಸ್ಯೆ ಏನಂತ ಇರೋದಂತಂದರೆ ಯಾವ ಆಸ್ಪತ್ರೆಗೆ ಹೋಗಬೇಕು, ಯಾವ ಆಸ್ಪತ್ರೆಗೆ ಹೋಗಬಾರ್ದು, ಇದನ್ನು ಅವರು ನಮ್ಮ ಹತ್ರ ಕೇಳ್ತಾ ಇದ್ರು. ಸೊ ಈ ಸಂದರ್ಭದಲ್ಲಿ ನಮಗೆ ಯಾವುದೇ ಹಾಸ್ಪಿಟಲಲ್ಲಿ ಬೆಡ್ ಸಿಕ್ಕಿದ್ರೆ ಸಾಕು ಅಂತ ಹೇಳುವ ಒಂದು ಇಚ್ಛೆ ಇರುತ್ತೆ. ನಮಗೆ ಎಲ್ಲಿಗೂ ಅಲ್ಲಿಗೆ ಹೋಗಬಾರ್ದು ಇಲ್ಲಿಗೆ ಹೋಗಬೇಕು ಅಂತ ಹೇಳುವಂಥ ಸಮಯ ಇಲ್ಲ. ಸೊ ನಾವು ನಮ್ಮ ಕೈಲಾದಷ್ಟು ಶಕ್ತಿ ಮೀರಿ ಈ ಎಲ್ಲ ಹಾಸ್ಪಿಟಲ್ಗಳೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡು ಕೆಲಸ ಮಾಡಿದ್ದೇವೆ. ರೋಗಿಗಳಿಗೂ ಕೂಡ ಆ ಆಸ್ಪತ್ರೆಯಲ್ಲಿ ಒಳ್ಳೆಯ ವ್ಯವಸ್ಥೆ ಅಥವಾ ಎಂಥ ಔಷಧಿಗಳು ಸಿಗಲಿ ಅಂತ ನಾವು ಕೆಲಸ ಮಾಡಿದ್ದೇವೆ. ಎಲ್ಲ ಆಸ್ಪತ್ರೆ ಜೊತೆಗೆ ಒಂದು ಜಾಲ, ಒಂದು ನೆಟ್ವರ್ಕ್ ಕ್ರಿಯೇಟ್ ಮಾಡಿ ನಮಗೆ ಒಳ್ಳೆ ಸರ್ವಿಸ್, ಒಳ್ಳೆ ಸ್ಪಂದನೆ ಕೊಡೋ ಆಸ್ಪತ್ರೆಗಳಿವೆ. ಹೈಲ್ಯಾಂಡ್ ಅಂತ ಆಸ್ಪತ್ರೆಗಳಿವೆ, ಹೆಸರು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. KMC ಯಲ್ಲಿದೆ. ಏನೂ ಇದ್ರೂ ಅಲ್ಲಿ ನಮಗೆ ಒಂದು ಒಳ್ಳೆ, ನಾವು ಹೋದ್ರೆ ನಮ್ಮ ಪೇಷಂಟ್ಗಳನ್ನು ಅಲ್ಲಿ ಫೋನಲ್ಲಿ ಅಟೆಂಡ್ ಮಾಡ್ತಾರೆ, ನಾವು ಹೇಳಿದ್ರೆ ಅವರಿಗೆ ಒಳ್ಳೆ ಇದನ್ನು ಕೊಡ್ತಾರೆ. ಸೊ ಅಲ್ಲಿಗೆ ಇಂತಹ ಸಮಸ್ಯೆಗಳಿಲ್ಲ. ಕೆಲವು ಆಸ್ಪತ್ರೆಗಳಲ್ಲಿ ಮಾತ್ರ ಇರೋದನ್ನು ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಸ್, ಇದು ಶುಭೋದಯ ಅವರೇ. ಎಸ್, ಈಗ ನಿಮ್ಮ ಏನು ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆ ವತಿಯಿಂದ ಏನು ನಡೀತಾ ಉಂಟು? ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಒಂದು ಕನಸನ್ನು ಕಂಡಿದ್ದರು, ಗ್ರಾಮ ಸ್ವರಾಜ್ಯದ ಕಲ್ಪನೆ. ಈ ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನ ನನಸು ಮಾಡಿದಂಥವರು ನಮ್ಮ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರು. ಈ ರಾಜೀವ್ ಗಾಂಧಿಯವರ ಹೆಸರಲ್ಲಿ ಒಂದು ಸಂಘಟನೆ ಇರಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಮ್ಮ AICC ಅಧ್ಯಕ್ಷೆ ಸೋನಿಯಾ ಗಾಂಧಿಯವರು ಒಂದು ಮುಂಚೂಣಿ ಘಟಕವನ್ನು ಪ್ರಾರಂಭಿಸ್ತಾರೆ. ಈ ಮುಂಚೂಣಿ ಘಟಕ ಸಮಾಜ ಸೇವೆಗೆ ಇರುವಂತಹ ಒಂದು ಘಟಕ. ಇದರಲ್ಲಿ 7-8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆ. ನಾನು ಈಗ
ಕೊರೋನಾ ಸಂದರ್ಭದಲ್ಲಿ ನನ್ನನ್ನು ಅಧ್ಯಕ್ಷರಾಗಿ ಮಾಡಿದರು. ಹಾಗೆ ಆವತ್ತಿಂದ ನಾನು ಲಾಸ್ಟ್ ಇಯರ್ ಆ ಸಂದರ್ಭದಲ್ಲಿ ನನ್ನನ್ನು ಟಾಸ್ಕ್ ಫೋರ್ಸ್ JR ಲೋಬೋ ಅವ್ರ ಜೊತೆ ಸಂಚಾಲಕರನ್ನು ಕೂಡ ಮಾಡಿದರು. ನಾನು ಅದಕ್ಕೆ ಈಗ ಎಲ್ಲ XMLAs, ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಎಲ್ಲರನ್ನ ಸೇರಿಸಿಕೊಂಡು ನಾವು ಕೊರೋನಾ ಸಂಕಷ್ಟದಲ್ಲಿ ಇರುವಂಥ ಯಾರು ಕೊರೋನಾ ಪೀಡಿತರಿದ್ದಾರೆ ಅಥವಾ ಬಡ ಜನರಿದ್ದಾರೆ, ನಿರ್ಗತಿಕರಿದ್ದಾರೆ, ಇವರಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮತ್ತೆ ನಾವು ಈಗ ಈ ಸಲ ಲಾಕ್ಡೌನ್ ಆದಾಗ ನಮ್ಮ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಅಧ್ಯಕ್ಷರಿದ್ದಾರೆ, ಅವರು ಮೀನಾಕ್ಷಿ ನಟರಾಜನ್ ಅಂತೇಳಿ, ಅವರು ಸೇರಿ ನಮ್ಮ ರಾಜ್ಯದ ಮುಖಂಡರೆಲ್ಲ ಸೇರಿ ಒಂದು ಝೂಮ್ ಮೀಟಿಂಗ್ ನಡೀತದೆ. ಅದರಲ್ಲಿ ನಾವು ಕೊರೋನಾ ವಾರಿಯರ್ ಆಗಿ ಪ್ರತಿ ಗ್ರಾಮದಲ್ಲಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಪ್ರತಿ ಗ್ರಾಮದಲ್ಲಿ ಇಬ್ಬರನ್ನ ನೇಮಕ ಮಾಡಬೇಕಂತ ಹೇಳಿದ್ದಾರೆ. ಯಾಕಂತೇಳಿ ಜಾಸ್ತಿ ಜನರನ್ನ ಮಾಡಿದ್ರೆ ಅದು ಈ ಸಂದರ್ಭದಲ್ಲಿ ಗುಂಪು ಕೂಡಿಕೊಂಡು ಹೋಗುವಾಗಿಲ್ಲ. ಹಾಗೆ ಇಬ್ಬರನ್ನ ನೇಮಕ ಮಾಡಿದ್ದೇವೆ ನಾವು. ಅದು ನಮ್ಮ ಬ್ಲಾಕ್ ಕಮಿಟಿ ಇದೆ, ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಿದ್ದಾರೆ, ಅವರು ನಮಗೆ ರಿಪೋರ್ಟ್ ಮಾಡ್ತಾ ಇರ್ತಾರೆ. ಇವರು ಪ್ರತಿ ಮನೆಗೆ ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡುವಾಗ ಏನಂದ್ರೆ ಎಲ್ಲಿ ಸಂಕಷ್ಟದಲ್ಲಿದ್ದಾರೆ, ಯಾರು ಬಡವರಿದ್ದಾರೆ, ಯಾರು ಕೊರೋನಾ ಪೀಡಿತರಿದ್ದಾರೆ, ಇವ್ರನ್ನ ಸಂದರ್ಶಿ ಇವರ ಕಷ್ಟ ಕಾರ್ಪಣ್ಯಗಳನ್ನು ನಮಗೆ ರಿಪೋರ್ಟ್ ಮಾಡ್ತಾರೆ. ಆವಾಗ ನಾವು ಏನು ಮಾಡ್ತೇವೆ, ಇಲ್ಲಿ ವಾರ್ ರೂಮ್ ಇದೆ, ಟಾಸ್ಕ್ ಫೋರ್ಸ್ ವಾರ್ ರೂಮ್ ಇದೆ, ಯೂತ್ ಕಾಂಗ್ರೆಸ್ ವಾರ್ ರೂಮ್ ಇದೆ, ನಮ್ಮ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಆಫೀಸ್ ಮಲ್ಲಿಗಟ್ಟೆಯಲ್ಲಿ. ಇಲ್ಲಿಗೆ ರಿಪೋರ್ಟ್ ಮಾಡ್ತಾರೆ. ಇಲ್ಲಿ ರಿಪೋರ್ಟ್ ಸಿಸ್ಟಮ್ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಯಾರು ಹೆಲ್ಪ್ ಲೈನ್ ನಂಬರ್ಸನ್ನು ಕೊಟ್ಟಿದ್ದೇವೆ ನಾವು. ಯೂತ್ ಕಾಂಗ್ರೆಸ್ನವರು ಹೇಗೆ ಕೊಟ್ಟಿದ್ದಾರೆ, ನಾವು ಟಾಸ್ಕ್ ಫೋರ್ಸ್ನಿಂದ ಹೆಲ್ಪ್ ಲೈನ್ ನಂಬರ್ ಇದೆ. ಹಾಗೆ ಇನ್ನೊಂದು ಆರೋಗ್ಯ ಹಸ್ತ ಅಂತ ಇದೆ, ಐವಾನ್ ಡಿಸೋಜ್ ಅವರು ಸಂಚಾಲಕತ್ವದಲ್ಲಿ ಅದು ಇದೆ, ಅದು ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ನಾವು ಒಟ್ಟಿನಲ್ಲಿ ಒಂದು ಟೀಮ್ ವರ್ಕ್ನಾಗಿ ಕಾಂಗ್ರೆಸ್, ಜಿಲ್ಲಾ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ. ಇಲ್ಲಿ ಯಾರು ಫುಡ್ ಕಿಟ್ ಅನ್ನ ನಾವು ಕೊಡುವಂತ ವ್ಯವಸ್ಥೆ, ಒಂದು ಆಶಾ ಕಾರ್ಯಕರ್ತರಿಗೆ, ಮತ್ತೆ ಅಂಗನವಾಡಿಯವರಿಗೆ, ಮತ್ತೆ ಕೆಲವರು ಕ್ಯಾನ್ಸರ್ ಪೇಷಂಟ್ ಈ ತರ ಎಲ್ಲ ಇರ್ತಾರೆ, ತೀರಾ ಪವರ್ಟಿ ಲೈನ್ ದ ಕೆಳಗಡೆ ಇರುವವರಿಗೆ ನಾವು ಈ ಫುಡ್ ಕಿಟ್ ಅನ್ನ ಕೊಡ್ತಾ ಇದ್ದೇವೆ. ಯಾರು ಅರ್ಹರಿದ್ದಾರೆ ಅವರಿಗೆ ನಾನು ಕೂಡ ಖುದ್ದು ಹೋಗಿದ್ದೇನೆ. ಆವಾಗ ನಾನು ನೋಡ್ತಾ ಇದ್ದೇನೆ ಅವರ ಕಷ್ಟ ಹೇಗಿದೆ ಅಂತ ಹೇಳಿ ನಮಗೆ ಕಣ್ಣೀರು ಬರ್ತದೆ ಅವರ ಅವಸ್ಥೆ ನೋಡಿ. ಇದಕ್ಕೆ ಯಾಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತ ನಾನು ಕೇಳ್ತಾ ಇದ್ದೇನೆ. ನಾವು ಒಂದು ವಿರೋಧ ಪಕ್ಷವಾಗಿ ಇಷ್ಟು ಕೆಲಸ ಮಾಡಬೇಕಿದ್ರೆ ಯಾಕೆ ಆಡಳಿತ ಪಕ್ಷದವರು ಹೇಳ್ತಾ ಇದ್ರಲ್ಲ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಆಡಳಿತ ಪಕ್ಷದವರು ನಮಗೆ ಕೇರಳಕ್ಕೆ ಕಳಿಸಿಕೊಡ್ಬೇಕು, ಅಲ್ಲಿ ಹೋಗಿ ರೇಷನ್ ಯಾವ ರೀತಿ ವಿತರಣೆ ಆಗ್ತಾ ಉಂಟು ಅಂತ ನೋಡಿಕೊಂಡು ಬರಲಿಕ್ಕೆ. ಹೌದು, ಅವರು ಕೇರಳದವರು ರೋಲ್ ಮಾಡೆಲ್ ಆಗ್ಲಿಲ್ವಾ? ನಾನು ಮೊನ್ನೆ ಪ್ಯಾಕೇಜ್ ಅನೌನ್ಸ್ ಮಾಡಿದ್ರು ಕೇರಳದವರು, 40,000 ಕೋಟಿ. ಎಷ್ಟು? ನಮ್ಮ ಅರ್ಧದಷ್ಟು ಇಲ್ಲ ಕೇರಳ. ಇಲ್ಲಿ ನಾವು ಎಷ್ಟು ಅನೌನ್ಸ್ ಮಾಡಿದ್ದೇವೆ, 1250 ಮೊದಲ ಹಂತದಲ್ಲಿ, ಇನ್ನೊಂದು 500 crores, 1750. ನಾವು ಎಷ್ಟು ಮಾಡಬೇಕಾಗಿತ್ತು? ಕೇರಳದಲ್ಲಿ ರೇಷನ್ ಏನು ಕೊರೋನಾ ಕಿಟ್ ಕಳೆದ ವರ್ಷದ ಏನು ಲಾಕ್ಡೌನ್ ಟೈಮಲ್ಲಿ ಆರಂಭವಾದದ್ದು ಇವತ್ತಿನ ತನಕ ಅದು ನಡ್ಕೊಂಡು ಬರ್ತಾರೆ. ಪ್ರತಿ ತಿಂಗಳಿಗೆ ಆ ಕುಟುಂಬಕ್ಕೆ ಬೇಕಾಗಿರುವಂತ ಎಲ್ಲಾ ದವಸ ಧಾನ್ಯಗಳನ್ನು ಎಲ್ಲವನ್ನು ಕೊಡ್ತಾರೆ ನೋಡಿ. ಆ ತರ ಇದರಿಂದ ಅವರು ಈಗ ಹಿಸ್ಟ್ರಿಯಲ್ಲಿ ಅಲ್ಲಿ UDF LDF ಬರ್ತದೆ, ಅವರು ಮಾಡಿರೋ ಕೆಲಸಕ್ಕೆ ಬಂತು, ಇನ್ನೊಂದ್ಸಲ ರಿಪೀಟ್ ಆಯ್ತು. ಜನರು ಯಾವಾಗಲೂ ಕೆಲಸ ಮಾಡಿದ್ರೆ ಮರೆಯುವುದಿಲ್ಲ ಜನರು. ಈ ತರ ನಾವು ಕಾಂಗ್ರೆಸ್ನವರು ಲಸಿಕೆ ವಿಚಾರಕ್ಕೆ ಬರುವಾಗ ಕೇರಳ ಅನೌನ್ಸ್ ಮಾಡಿದೆ ಮೊನ್ನೆ, ನಾವು ಉಚಿತವಾಗಿ 18 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಉಚಿತವಾಗಿ ಇಡೀ ರಾಜ್ಯದಲ್ಲಿ ಉಚಿತವಾಗಿಯೇ ನಾವು ಲಸಿಕೆ ಕೊಡುತ್ತೇವೆ ಅಂತ. ಅದಕ್ಕಾಗಿ 1,000 ಕೋಟಿಯನ್ನು ನಾವು ಏನು ನಿಗದಿಪಡಿಸುತ್ತೇವೆ ಅಂತ. ಆದ್ರೆ ನಮ್ಮ ರಾಜ್ಯ ಸರ್ಕಾರ ಎಷ್ಟು ಮೀಸಲಿಟ್ಟು ಇಲ್ಲಿ 100 ಕೋಟಿ ನಾವು ಕೊಡ್ತೇವೆ ಅಂತ ಹೇಳಿದ್ರು, ಅದನ್ನು ಡಿನೈ ಮಾಡ್ತಾ ಇದ್ದಾರೆ. ಹೌದು, ನಾವು ಕಾಂಗ್ರೆಸ್ನವರು 100 ಕೋಟಿ ಕೊಡ್ತೇವೆ, ನಮ್ಮ ಎಲ್ಲ MLA ಗಳಿದ್ದಾರೆ, ಯಾರು ಕೊಡ್ತೀವಿ ಅಂತ ಹೇಳಿದ್ರು, ಅದು ಕೂಡ ಬೇಡ, ಅದು ಬೇಡ ಅವರಿಗೆ. ಜನವಿರೋಧಿ ಯಾರು ಅರ್ಥ ಮಾಡ್ಕೊಳ್ಬೇಕಲ್ಲ. ಇವತ್ತು ಲಸಿಕೆ, ಇವತ್ತು ನೋಡಿ ಲಸಿಕೆಯನ್ನ ಇಲ್ಲಿ ನಾವು ಕೊರೋನಾ ಸಂದರ್ಭದಲ್ಲಿ ಜನ ಗುಂಪು ಕೂಡಬಾರ್ದು ಅಂತ ಹೇಳ್ತಾರೆ. ನೀವು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋದ್ರೆ ಹೇಗಿದೆ ಅಂತ ಅವಸ್ಥೆ ನೋಡಿ. ಈಗ ಲಸಿಕೆ ವಿಚಾರದಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳೊಂದು ಝೂಮ್ ಮೀಟಿಂಗ್ ಮಾಡಿದ್ರು, ಏನು ನಮ್ಮ ಅನಿವಾಸಿ ಭಾರತೀಯರ ಜೊತೆಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲದ ಅನಿವಾಸಿ ಭಾರತೀಯರ ಜೊತೆಗೆ ಒಂದು ನಿಮ್ಮ ಕಷ್ಟ ಸುಖ ಏನು, ನೀವು ಬಂದು ಹೋಗುವಾಗ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಸುಮಾರು 140 ಜನ ಏನಾದರೂ ಭಾಗವಹಿಸಿದ್ರು. ಬೇರೆ ಬೇರೆ ದೇಶಗಳಲ್ಲಿ ಇರುವವರು, ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲವರು. ಅಮೇರಿಕದಲ್ಲಿ ನೆಲೆಸಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳೆ ಜಿಲ್ಲಾಧಿಕಾರಿಗಳನ್ನು ಪ್ರಶ್ನೆ ಮಾಡ್ತಾರೆ. ಜಿಲ್ಲಾಧಿಕಾರಿಗಳನ್ನು, ಸರ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಿ, ಎಸ್ ಅಭಿನಂದನೆಗಳು, ಆದರೆ ವ್ಯಾಕ್ಸಿನೇಷನ್ ಲಸಿಕೆ ವಿಚಾರದಲ್ಲಿ ನನಗೊಂದು ಪ್ರಶ್ನೆ ಇದೆ.
ನಾನು ಇರುವ ಅಮೇರಿಕಾದಲ್ಲಿ ವ್ಯಾಕ್ಸಿನೇಷನ್ ಲಸಿಕೆ ಕಂಪ್ಲೀಟ್ ಆಗಿದೆ, ಎಲ್ಲರಿಗೂ ಪೂರ್ಣ ಆಗಿದೆ. ಆದರೆ ನಮ್ಮ ದೇಶದಲ್ಲಿ ಲಸಿಕೆ ಸರ್ಕಾರಿ ವ್ಯವಸ್ಥೆ ಮೂಲಕನೇ ಕೊಟ್ಟಿರುವಂಥದ್ದು. ಆದರೆ ನನ್ನ ಭಾರತದಲ್ಲಿ ಯಾಕೆ ನೀವು ಪ್ರೈವೇಟ್ನವ್ರದ್ದೊಂದು, ಖಾಸಗಿಯವ್ರದ್ದೊಂದು, ಅದೇ ಖಾಸಗಿ ಹಾಸ್ಪಿಟಲ್ನವ್ರದ್ದೊಂದು, ಸರ್ಕಾರದೊಂದು, ಅಲ್ಲಿಯೂ ದುಡ್ಡು ಇಲ್ಲಿಯೂ ದುಡ್ಡು, ಯಾಕೆ ಈ ರೀತಿಯ ವ್ಯವಸ್ಥೆ ಅಂತ ಜಿಲ್ಲಾಧಿಕಾರಿಗಳು ಹೇಳಿದರು. ಪ್ರಶ್ನೆ ಚೆನ್ನಾಗಿದೆ. ನಾನು ಆಸ್ ಎ ಡಿಪ್ಲೊಮೆಟ್ ಆಗಿ ನಾನು ಆನ್ಸರ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹೇಳಿದ ಪ್ರಕಾರ ನಾವು ಕೆಲಸ ಮಾಡ್ತೇವೆ ಅಂತ. ಯಾಕೆ ನಾನು ಉಲ್ಲೇಖ ಮಾಡಿದೆ ಅಂತ ಹೇಳಿದ್ರೆ, ನಾವು ನೀವು ಹೇಳಿದ್ರಲ್ಲ ಸರ್ಕಾರ ಏನು ಮಾಡಬೇಕು, ಏನು ಮಾಡ್ತಾ ಇಲ್ಲ ಅಂತ. ಒಂದು ವೇಳೆ ಈ ರೀತಿ ಎಲ್ಲ ಮಾಡಿದ್ದಿದ್ದರೆ ರೇಷನ್ ಒಂದು ಒಳ್ಳೆಯ ದವಸ ಧಾನ್ಯದ ಕಿಟ್ಗಳನ್ನು ಏನು ಲಾಕ್ಡೌನ್ಗಿಂತ ಮೊದಲೇ ಕೊಟ್ಟಿದ್ದರೆ ಈ ರೀತಿ ಸಮಸ್ಯೆ ಬರ್ತಾ ಇತ್ತಾ? ಇಲ್ಲ, ಅದು ಲಸಿಕೆ ವಿಚಾರದಲ್ಲಿ ಸರ್ ನಿನ್ನೆ ಒಬ್ಬರು ಟ್ವೀಟ್ ಮಾಡಿದ್ದಾರೆ. ಅಲ್ಲಿ ಭಾರತೀಯನಾಗಿ ನಾನು ದುಬೈಯಲ್ಲಿದ್ದೇನೆ, ನನಗೆ ಇಲ್ಲಿ ನನ್ನ ಪ್ರಥಮ ಡೋಸ್ ಸಿಕ್ಕಿತು, ಇದಕ್ಕೆ ನಾನು ಯಾವುದೇ ದುಡ್ಡು ಕೊಡಲಿಲ್ಲ, ನಾನು ಈ ದೇಶದವನಲ್ಲ, ಆದರೂ ನನಗೆ ಲಸಿಕೆ ಫ್ರೀ ಸಿಕ್ಕಿದೆ, ಈ ಲಸಿಕೆಯ ಸರ್ಟಿಫಿಕೇಟ್ ಅಲ್ಲಿ ಯಾರ ಚಿತ್ರಣವೂ ಇಲ್ಲ, ಇಲ್ಲಿ ನಾನು ಇಲ್ಲಿ ಟ್ಯಾಕ್ಸ್ ಕೂಡ ಪೇ ಮಾಡ್ತಾ ಇಲ್ಲ ಅಂತ ಬಹಳ ಉತ್ತಮವಾಗಿ ಟ್ವೀಟ್ ಮಾಡಿದ್ದಾರೆ. ಸೊ ಜನರಿಗೆ ಅರ್ಥ ಆಗ್ತಾ ಇದೆ ಏನಂತ ಹೇಳಿದ್ರೆ, ಎಲ್ಲ ದೇಶಗಳು ಈ ಮೆಡಿಕಲ್ ಹೆಲ್ತ್ ಸೆಕ್ಟರ್ ಫ್ರೀ ಮಾಡ್ತಾ ಇದೆ. ಈ ಮೆಡಿಕಲ್ ಹೆಲ್ತ್ ಸೆಕ್ಟರಲ್ಲಿ ಉಚಿತ ಚಿಕಿತ್ಸೆಯನ್ನು ಕೊಡಬೇಕು, ಉಚಿತ ವ್ಯಾಕ್ಸಿನೇಷನ್ ಕೂಡ ಕೊಡಬೇಕಂತೇಳಿ ಅಮೆರಿಕ ಹೇಳ್ತಾ ಇದೆ. 2 ಡೋಸ್ ಆಗಿದ್ದು ಕಂಪ್ಲೀಟ್ ಇದ್ದವರು ಮಾಸ್ಕ್ ತೆಗೆದು ಹೊರಗೆ ಬರ್ಬೋದು ಅಂತ ಇದು ಕೊಡ್ತಾ ಇದೆ. ಸೊ ನಾವು ಯಾವ ಕಡೆ ಹೋಗ್ತಾ ಇದ್ದೇವೆ? ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ವ್ಯಾಕ್ಸಿನೇಷನ್ ಟಿಲ್ ಡೇಟ್? ನಾವು ಮಾಡಿದ ವ್ಯಾಕ್ಸಿನೇಷನ್ ಎಷ್ಟಾಗಿದೆ? ಈಗ ಬಹಳ ಆಶ್ಚರ್ಯಕರ ಇದು ವಿಚಾರ ಅಂತ ಹೇಳಿದರೆ, ಪ್ರಥಮ ಡೋಸ್ ಕೊಡಲಿಕ್ಕೆ ಹೋದವ ಮೊನ್ನೆ ಒಬ್ಬ ಹೇಳ್ತಾ ಇದ್ದ, ಸರ್ ಆ ಸೆಕೆಂಡ್ ಡೋಸ್ ಕೊಡಿ, ನಾನು ಮನೆಯಲ್ಲಿ ಕೊಂಡೋಗಿಡ್ತೇನೆ ಅಂತ. ಧೈರ್ಯ ಇಲ್ಲ ಸೆಕೆಂಡ್ ಡೋಸ್ ಸಿಗ್ತದಾ ಇಲ್ವಾ ಅಂತ ಹೇಳಿ. ಸೊ ಅಂಥ ವ್ಯವಸ್ಥೆಗೆ ನಾವು ಹೋಗ್ತಾ ಇದ್ದೇವೆ. ಆದರೆ ಖಾಸಗಿ ವ್ಯವಸ್ಥೆಯಲ್ಲೆಲ್ಲ ಕೊಡ್ತಾರೆ ಅಂತ ಖಾಸಗಿ ಸರ್, ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ತಮ್ಮ ಮಾಧ್ಯಮದ ಮೂಲಕ. ಸರ್ಕಾರ ಹೇಳ್ತದೆ ವ್ಯಾಕ್ಸಿನೇಷನ್ ಅವೈಲಬಿಲಿಟಿ ಇಲ್ಲ ಅಂತ. ಈ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಎಲ್ಲಿಂದ ಸಿಗ್ತದೆ? 800 ರೂಪಾಯಿಂದ ಹಿಡಿದು 950, 1000 ರೂಪಾಯಿವರೆಗೆ ಚಾರ್ಜ್ ಮಾಡ್ತಾರೆ, 1250ರವರೆಗೆ. ಅವರು ದುಡ್ಡು ಕೊಟ್ಟರೆ ಅವರಿಗೆ ಸಿಗ್ತದೆ. ಸರ್ಕಾರಕ್ಕೆ ಇದನ್ನು ತೆಗೆದುಕೊಂಡು ಇಡುವಂಥ ತಾಕತ್ತಿಲ್ವಾ? ಈ ಕಂಪನಿಗಳಿಗೆ ಅಧಿಕಾರ ಕೊಟ್ಟವರು ಯಾರು? ಈ ವ್ಯಾಕ್ಸಿನೇಷನ್ಗೆ ಪರ್ಮಿಷನ್ ಕೊಟ್ಟವರು ಯಾರು? ಸರ್ಕಾರ. ಆ ಸರ್ಕಾರದ ಬಳಿ ಇಲ್ಲ ಅಂತ ಹೇಳಿದರೆ ಯಾವ ವ್ಯವಸ್ಥೆ, ಒಂದು ಆಡಳಿತ ವ್ಯವಸ್ಥೆ ಇಲ್ಲಿ ಕೆಲಸ ಮಾಡ್ತಾ ಇದೆ ಎಂಬುದು ಬಹಳ ಜನರಿಗೆ ಸೋಜಿಗೆ ಅನಿಸ್ತಾ ಇದೆ. ಅದೇ ಸರ್ಕಾರ ಒಂದು ವೇಳೆ ಒಂದಷ್ಟು ವಿಚಾರಗಳಲ್ಲಿ ಸ್ವಲ್ಪ ಮುಂಚೂಣಿಯಿಂದ ಕೆಲಸ ಮಾಡ್ತಿದ್ದರೆ ಪರಿಸ್ಥಿತಿ, ಯಾಕಂತ ಹೇಳಿದ್ರೆ ಸ್ವಯಂ ಸೇವಾ ಸಂಘಟನೆಯವರು, ಪಕ್ಷದವರೆಲ್ಲ ಈ ರೀತಿ ಹಗಲು ರಾತ್ರಿ ಏನು ಪ್ಯಾರಲಲ್ ಸರ್ಕಾರದ ಅಗತ್ಯ ಇರಲಿಲ್ಲ. ಹೌದು ನಿಜಕ್ಕೂ ಇದು ಈಗ ಅನೇಕ ಸಮಸ್ಯೆಗಳನ್ನು ಹೊತ್ಕೊಂಡು ನಿಮ್ಮ ಬಳಿ ಬರ್ತಾರೆ ಸೋಹೆಲ್ ಅವರೇ, ಶುಭೋದಯ ಅವರೇ. ಒಂದು ಏನು ಸ್ಪಷ್ಟ, ಯಾವುದು ವೈದ್ಯಕೀಯ ನೆರವು ಕೊಡಿ ಅಂತ, ಆಹಾರದ ನೆರವು ಕೊಡಿ ಅಂತ. ಸೊ ಈ ನಡುವೆ ಉದ್ಯೋಗ ಕಳ್ಕೊಂಡವರು ತುಂಬ ಜನ ಇರೋದಿಲ್ವಾ? ಏನು ಹೇಳ್ತಾರೆ ಯೂತ್ಸ್? ಇದು ಸೋಹೆಲ್ ಅವರೇ, ಈ ಒಂದು ಸಂದರ್ಭದಲ್ಲಿ ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ, ಎಲ್ಲ ಕಡೆ ಈ ಮೆಡಿಕಲ್ ಇದು ಬಿಲ್ ಜಾಸ್ತಿ ಅಲ್ಲಿದೆ. ದಿನಗೂಲಿ ಕಾರ್ಮಿಕ, ರಿಕ್ಷಾ ಡ್ರೈವರ್ಸ್, ಬಸ್ ಡ್ರೈವರ್ಸ್, ಸೆಂಟ್ರಲ್ ಮಾರ್ಕೆಟ್ APMCಯಲ್ಲಿ ಕೆಲಸ ಮಾಡುವ, ಆ ದಿನ ದುಡಿದು ಅವನ ಮನೆಯ ಹೊಟ್ಟೆ ತುಂಬಿಸುವವ, ಅವನಿಗೆ ಸಿಗುವುದು 300-400 ರೂಪಾಯಿ ಸಂಬಳ. ಇವರು ಇಷ್ಟು ದಿನ ಎಲ್ಲಿಗೆ ಹೋಗಬೇಕು ಸರ್? ಇವರ ನೋವನ್ನು ಅರ್ಥ ಮಾಡುವ, ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಸ್ಪಂದಿಸುವ ವ್ಯವಸ್ಥೆ ಎಲ್ಲಿ ಉಂಟಿಲ್ಲಿ? ಇವರು ಒಂದು ಪ್ಯಾಕೇಜ್ ಎಲ್ಲ ಘೋಷಣೆ ಮಾಡಿದ್ರಲ್ಲ. ಈ ಪ್ಯಾಕೇಜ್ ರಿಕ್ಷಾ ಡ್ರೈವರ್ಗೆ 3000 ರೂಪಾಯಿ ಪ್ಯಾಕೇಜ್. ಈ 3000 ರೂಪಾಯಿ ಪಡಿಬೇಕಾದ್ರೆ ಅವನು 1,000 ರೂಪಾಯಿ ಖರ್ಚು ಮಾಡಬೇಕು. ಅವನು ಎಲ್ಲಿಗೆ ಹೋಗಿ ಪಡಿಬೇಕು? ಇದರ ಬಗ್ಗೆ ಇವರು ಕ್ಲಾರಿಫಿಕೇಶನ್, ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಅದರಲ್ಲಿ ಇವರು ಯಾವುದೆಲ್ಲ ಪಾಯಿಂಟ್ಸ್ಗಳನ್ನು, ಅಂಶಗಳನ್ನು ಬಿಟ್ಟಿದ್ದಾರೆ ಎಂಬುದನ್ನು ತಾವು ಒಮ್ಮೆ ತೆರೆದು ನೋಡಿ ಸರ್. ಇದರಲ್ಲಿ ಪ್ಯಾಕೇಜ್ ಘೋಷಣೆ ಆಗ್ತದೆ, ಎಲ್ಲಿ ಪ್ರೆಸ್ ಮೀಟ್ ಕರೀತಾರೆ, ಘೋಷಣೆ ಮಾಡ್ತಾರೆ. 15 ಲಕ್ಷ ಬಂದ ಎಲ್ಲ ಇಂಡಿಯನ್ಸ್ಗೆ ಮುಟ್ಟಿದೆಲ್ಲ, ಅದೇ ಥರ ಇದೇ ಘೋಷಣೆ. ಎಸ್ ನಾನು ಇಲ್ಲಿ ಸಮಾಪನ ಮಾಡಬೇಕಾಗಿದೆ. ಕೊನೆಯದಾಗಿ ಒಂದು ವಾರ್ ರೂಮಿನ ಕಾರ್ಯಕರ್ತನಾಗಿ ಜನರಿಗೆ ಏನು ಹೇಳಲಿಕ್ಕೆ ಬಯಸ್ತಾರೆ ಸೋಹೆಲ್ ಅವರೇ? ವಾರ್ ರೂಮಿನ ಕಾರ್ಯಕರ್ತನಾಗಿ, ಕಾಂಗ್ರೆಸ್ ಪಕ್ಷದೊಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಹೇಳಲಿಕ್ಕೆ ಇಚ್ಛೆ ಪಡುವುದೇನೆಂತ ಹೇಳಿದರೆ, ಜನರು ಕೊರೋನಾದಿಂದ ಭಯಭೀತರಾಗಿದ್ದಾರೆ. ಕೊರೋನಾ ಎಂಬುದು ಮುಕ್ಕಾಲು ಹೆದರಿಕೆಯಿಂದನೇ ಜನರನ್ನು ಸಾಯಿಸ್ತಾ ಇದೆ. ತಾವು ಧೃತಿಗೆಡಬಾರ್ದು. ಯಾವೆಲ್ಲ ನಮ್ಮ ಲಾಕ್ಡೌನ್ ನಿಯಮಗಳಿವೆ ಅವುಗಳನ್ನು ಪಾಲಿಸಬೇಕು. ಜನರು ಇಂತಹ ಸಂದರ್ಭದಲ್ಲಿ ನಾವು ಕೊರೋನಾವನ್ನು ಹಿಮ್ಮೆಟ್ಟಿಸಬೇಕಾದರೆ ನಾವು ಈ ಬ್ರೇಕ್ ದ ಚೈನ್ ಎಂಬ ವ್ಯವಸ್ಥೆಗೆ ಬರಬೇಕು. ಅದರ ಮುಖಾಂತರ ನಾವು ಚೈನನ್ನು ಬ್ರೇಕ್ ಮಾಡಿದರೆ ಕೊರೋನಾವನ್ನು ಹಿಮ್ಮೆಟ್ಟಿಸ್ಬೋದು.
ಇನ್ನೊಂದು ವಿಶೇಷ ಸಂಗತಿ ಏನಂತ ಹೇಳಿದ್ರೆ 3ನೇ ಅಲೆ ಎಂದು ಯಾವುದು ನಾವು ಪ್ರೆಡಿಕ್ಟ್ ಮಾಡ್ತಾ ಇದ್ದೇವೆ, ಹೌದು. ಇದು ಯಂಗ್ಸ್ಟರ್ಸ್ಗಳಿಗೆ ಅಂದರೆ ಮಕ್ಕಳಿಗೆ ಬರುವ ಜಾಸ್ತಿ ಇದನ್ನು ಪ್ರಿಡಿಕ್ಟ್ ಮಾಡಲಾಗಿದೆ. ಇದರಲ್ಲಿ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಮಕ್ಕಳ ಆಸ್ಪತ್ರೆಗಳಿವೆ, ಎಷ್ಟು ಚಿಲ್ಡ್ರನ್ ಸ್ಪೆಷಾಲಿಸ್ಟಿಕ್ ಡಾಕ್ಟರ್ಸ್ಗಳಿದ್ದಾರೆ ಎಂಬುದರ ಬಗ್ಗೆ ನಾವು ಒಂದು ಅವಲೋಕನ ಈಗ ಮಾಡುವುದು ಒಳ್ಳೆಯದು. ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ಚಿಲ್ಡ್ರನ್ ಸ್ಪೆಷಾಲಿಟಿ ಆಸ್ಪತ್ರೆಗಳ ಬಗ್ಗೆ ಕೊನೆಯದಾಗಿ ವಾರ್ ರೂಮ್ ಕಾರ್ಯಕರ್ತರಾಗಿ 30 ಸೆಕೆಂಡಲ್ಲಿ ಮುಗಿಸಬೇಕು. ನೋಡಿ, ನಾವು ಕೊರೋನಾ ವಾರಿಯರ್ಸ್ ಆಗಿ ನಾವು ಜನತೆಗೆ ಹೇಳಿದ್ದೇವೆ, ನಾವು ನಂಬರ್ಸ್ ಎಲ್ಲ ಕೊಟ್ಟಿದ್ದೇವೆ. ನಾವು 24/7 ಕೆಲಸ ಮಾಡಲಿಕ್ಕೆ ರೆಡಿ ಇದ್ದೇವೆ. ಇದಕ್ಕೆ ಇವರು ಕೂಡ ನಮ್ಮ ಕೇಂದ್ರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಸಹಕಾರ ಕೊಡಬೇಕು. ಯಾರನ್ನು ಡಿಮೋಟಿವೇಟ್ ಮಾಡಬಾರ್ದು ಅಂತೇಳಿ ಕೇಳೋದು. ಜನರು ಸಹಾಯ ಹಸ್ತವನ್ನು ಯಾವಾಗಲೂ ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಇರಬಹುದು, ಅಥವಾ ಪಂಚಾಯತ್ ರಾಜ್ ಕಮಿಟಿ ಇರ್ಬೋದು, ಅಥವಾ ಕಾಂಗ್ರೆಸ್ ಪಕ್ಷದ ಎಲ್ಲ ಫ್ರಂಟಲ್ ಆರ್ಗನೈಸೇಷನ್ಗಳು ಕೆಲಸ ಮಾಡ್ತಾ ಇರುವಂತಹ ವಿಚಾರಗಳನ್ನು ಮತ್ತು ಅವರ ವಾರ್ ರೂಮ್ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದನ್ನು ಇಬ್ಬರು ಕೂಡ ಹೇಳಿದ್ದಾರೆ ನಮ್ಮ ಜೊತೆಗೆ. ನಾನು ಈ ಸಂದರ್ಭದಲ್ಲಿ ಮಾತುಕತೆಗೆ ಆಗಮಿಸಿದ ಸೋಹೆಲ್ ಕಂದಕ್ ಅವರಿಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಸೋಹೆಲ್ ಅವರೇ, ಅದೇ ರೀತಿಯಾಗಿ ಆಳ್ವ ಅವರಿಗೆ ಕೂಡ, ಶುಭೋದಯ ಆಳ್ವ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದಗಳು. ಈ ಶೋನಲ್ಲಿ ಸಮಾಪನ ಮಾಡ್ತಿದ್ದೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real #1 paint. SDM ಕಾಲೇಜು ಉಜಿರೆ.